ಸೋಮ ಇಂಕೆ ಅಮೃತ ಕೊರು 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 ಓ ಸೋಮ ಇಂಕೆ ಕಲಿನೋತೆ ಕೊರು 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 ನೀನಾರು ಈ ಏರಿ ನನ್ನ ಪುರಂದರ 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 ವಜ್ರಾಯುಧ ಎಲ್ಲಿ ರಜ ಮಾರಿದ್ದೇನೆ ನಿನ್ನ ತಲೆಯಲ್ಲಿ ಅರುಹು ಅರುಹು ಸ್ಪಷ್ಟಪಡಿಸು ವಿಚಾರವನ್ನು ಮಂಡನೆಗೈ ಐಕ್ಯ ಮಾರ ಒಂಜಿ ಪೌರಾಣಿಕ ಆಟ ಅಂತೆಲ್ಲ ತೂಗೋಡು ಪುರಂದರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಉರಗ ಸಿದ್ಧ ಸಾಧ್ಯ ಮನು ಮುನಿಗಳ ಸಭೆಯಲ್ಲಿ ಮೇಳವಿಸ್ತಿದ್ದ ನಿನ್ನ ಸ್ಥಿತಿ ಏನು ಪುರಂದರ ಹೇಳುದಿವರೆ ಪ್ರಯೋಜನ ಇಲ್ಲ ಕಂಡಾಟೆ ಬಿಲೆ ಎಲ್ಲದಕ್ಕೂ ಅದಕ್ಕೆ ಕೆಂಪಿದ್ದಕ್ಕೆ 160 ಇಲ್ಲ ಹಾಗೆಲ್ಲ ಹೋಯ್ತು ಅವ ಸ್ವೀಕಾರ ನಾ ಯಾರು ಬಲ್ಲೆ ಮಾನವ ನಾನೇ ನಾರದ ನಾರಂ ದದಾತಿ ಇತಿ ನಾರದ ಇಟ್ಟಂಡ ಅಮಲಾನೆ ಅನಸೂರಾಯಣ ನಾರದ ಅಂತ ಬರ್ತಾನಾಗ ಕೂಡ ದೇವೇಂದ್ರ ಓ ಸೋಮ ಇಂಕೆ ಕಲಿನೋತೆ ಕೊರು 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 ಓ ಸೋಮ ಇಂಕೆ ಕಲಿನೋತೆ ಕೊರು ಕೊರು Yakshathelike. This program is sponsored by Northern Sky, JV Building opposite Government College, Hampankata, Bangalore. Powered by M. Sanjeev Shetty Silks and Readymades, MG Road, Bangalore. Main Road, Puttur. Co-sponsored by Atmashakti Vividotesha Sahakari Sangha Nemita, Mangaluru. Agri Enterprises, Electronics and Furnitures. And Rohan Corporation, Rohan City, Vijay, Mangalore. ಯಕ್ಷತೆಲಿಕೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಲ್ದನಿ ಸಲಹುವಾತೆ ಪ್ರೇಮದಿಲ್ದನಿ ಸಲಹುಮಾತೆ ನೀಡು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ತಾಯಿ ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಎನ್ನ ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಚಿಂತೆಯಾಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ
ಬಂದನು ನಾರದ ಭುವಿಗೆ ಅಂದು ಚಂದದಿ ಹರಿನಾಮ ಪಾಡುತ್ತಲಾಗೆ ಬಂದನು ನಾರದ ಭುವಿಗೆ ಬಂದನು ನಾರದ ಭುವಿಗೆ ಅಂದು ಚಂದದಿ ಹರಿನಾಮ ಪಾಡುತ್ತಲಾಗೆ ಅಂದು ಚಂದದಿ ಹರಿನಾಮ ಪಾಡುತ್ತಲಾಗೆ ಇಂದು ಧರನ ನಾಮ ನೆನೆಯುತ್ತ ಮನದಿ ಇಂದು ಧರನ ನಾಮ ನೆನೆಯುತ್ತ ಮನದಿ ನಂದನು ಬೊಮ್ಮನ ಜಾನದ ವಾರಿದಿಗೆ ಬಂದನು ನಾರದ ಭುವಿಗೆ ಅಂದು ಚಂದದಿ ಹರಿನಾಮ ಪಾಡುತ್ತಲಾಗಿ ಶ್ರೀಗರಿ ವಿಷಮ ತುರಗಗಳೇಳು ಎಸವ ಸಾರಥಿ ಹೆಳವ ಅಸಮ ಬಲನು ಜಗದಿ ಬಿಸಜನೇತ್ರನ ಗಣಿಪ. ಕರ್ಮಸಾಕ್ಷಿ ಎನಿಸಿಕೊಂಡಂತಹ ಸೂರ್ಯನಾರಾಯಣ ವಿಷಮವಾದಂತಹ ತುರಗಗಳು ಹೇಳಿದ್ದರೂ ಕೂಡ ಕಾಲುಗಳೇ ಇಲ್ಲದಂತಹ ಹೆಳವನಾದಂತಹ ಸಾರಥ್ಯವಾದರೂ ಮೂಡಣ ದಿಕ್ಕಿನಲ್ಲಾಗಲಿ ಪಡುವಣ ದಿಕ್ಕಿನಲ್ಲಾಗಲಿ ತನ್ನ ಕರ್ತವ್ಯದಿಂದ ಲೋಪವನ್ನು ತೋರಿಸುವವನಲ್ಲ. ಹಾಗಾದ್ರೆ ಜೀವಾತ್ಮನಾಗಿ ಹುಟ್ಟಿದಂತಹ ಪ್ರತಿಯೊಬ್ಬ ಜಂತುವು ಕೂಡ ಆತನ ಹುಟ್ಟಿನಿಂದ ಹಿಂಚಿತವಾಗಿಯೇ ಕರ್ಮ ಎನ್ನುವುದೊಂದು ಬಂದಿರ್ತದೆ. ಆ ಕರ್ಮಕ್ಕೆ ಅನುಸಾರವಾಗಿ ಅವನು ನಡೀಬೇಕಾಗ್ತದೆ. ದೇವಾದಿ ದೇವತೆಗಳಾದಂತಹ ನಮಿಗೂ ಕೂಡ ಈ ಕರ್ಮ ಎನ್ನುವುದು ಬಿಟ್ಟು ಹೋದದ್ದಿಲ್ಲ. ಆಗುವುದಕ್ಕೆ ನನ್ನನ್ನು ನಾರದ ಅಂತ ಕರೀತಾರೆ. ನಾರಂ ದದಾತಿ ಇತಿ ನಾರದಃ ಅಂದರೆ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸುವವ ನಾರದ ಎನ್ನುವ ಹಾಗೆ. ಬ್ರಹ್ಮದೇವರನ ಸಂಕಲ್ಪದಿಂದಲಾಗಿಯೇ ಉದಿಸಿ ಬಂದವ ನಾನು. ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವಂತಹ ಆ ಹೊಣೆಗಾರಿಕೆ ನನಗೆ ಮಾತ್ರ ಅಲ್ಲ. ಪ್ರಪಂಚದಲ್ಲಿ ವಿಶೇಷತೆಗಳು ನ್ಯೂನ್ಯತೆಗಳು ಏನುಂಟೋ ಅದನ್ನು ಕೊಂಡು ಹೋಗಿ 3 ಮೂರ್ತಿಗಳಿಗೆ ಮುಟ್ಟಿಸುವಲ್ಲಿ ಅವರನ್ನು ಎಚ್ಚರಿಸಿ ಅವರ ಕರ್ತವ್ಯದಲ್ಲಿ ಜಾಗೃತರನ್ನಾಗಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಆದ್ದರಿಂದ ಕಾಲವನ್ನೇ ನಿರೀಕ್ಷಿಸ್ತಾ ಇದ್ದೆ. ಕೃತಯುಗ ಕಳೆಯಿತು, ತ್ರೇತೆ ಮುಗಿಯಿತು, ದ್ವಾಪರ ಕಳೆದೇ ಹೋಯಿತು, ಕಲಿಯುಗವೂ ಆರಂಭ ಆಯಿತು, ಮಧ್ಯ ಹಂತ ತಲುಪಿದ್ದೇವೆ. ಆದ್ರೆ ಈಗ ಯಾಕೋ ಏನೋ ಭೂಲೋಕದೆಡೆಗೆ ಹೋಗಬೇಕು ಎನ್ನುವಂತಹ ವಾಂಛೆ ನನ್ನ ಮನಸ್ಸಿನಲ್ಲಿ ಅಧಿಕವಾಗುತ್ತಾ ಉಂಟು. ಕಾರಣ ಏನಾಗಿರಬಹುದು? ಕಲಿಯುಗದಲ್ಲೂ ನಾರದ ಭೂಲೋಕಕ್ಕೆ ಬರಬೇಕು ಅಂತಾದ್ರೆ ಈಗ ಆಗಬಾರ್ದಿತ್ತು ಅಂತ ನಾವು ಹೇಳಬಹುದು. ಮತ್ತೆ ಹೇಗಾಗಬೇಕು ಅಂತ ಕೇಳುವುದಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ. ಹಾಗಾದ್ರೆ ಅದಕ್ಕೆಲ್ಲ ಉತ್ತರ ಕೊಡುವುದು ಯಾರು? ಮರೆಯ ಮಹಾಚೇತನ ಅಂದ್ರೆ ಪರಬ್ರಹ್ಮ ಸ್ವರೂಪ. ಹಾಗಾದ್ರೆ ಮುಂದೆ ಘಟಿಸಬಹುದಾದಂತಹ ಯಾವುದೋ ಒಂದು ಘಟನೆಗೆ ನಾ ಕಾರಣೀಹೇತುವಾಗುವುದಕ್ಕಿದ್ದೇನೆ ಎನ್ನುವುದು ಅರ್ಥ. ಸರಿ, ಭೂಲೋಕದೆಡೆಗೆ ಬಂದಿದ್ದೇನೆ. ಭೂಲೋಕದ ಕರ್ಮವಾಸನೆಯಂತೆ ಹರಿನಾಮ ಸ್ಮರಣವನ್ನು ಹಾಡುತ್ತಾ ಹರ ಭಜನೆಯನ್ನು ಮಾಡುತ್ತಾ ಬ್ರಹ್ಮನನ್ನು ನೃತಿಸುತ್ತಾ 3 ಲೋಕವನ್ನು ಸಂಚಾರ ಮಾಡ್ತಾ ಇದ್ದೇನೆ. ದೇಹಕ್ಕೆ ಈ ಭೂಲೋಕಕ್ಕೆ ಬಂದಾಗಲೇ ಒಂದು ರೀತಿಯ ಬದಲಾವಣೆಗಳು ಕಾಣಿಸ್ತಾ ಉಂಟು. ಅಲ್ಲಿರುವಂತಹ ನಮಗೆ ಮಲೋಪುರುಷಾದಿಗಳಿಲ್ಲ, ಕ್ಷಾಮ ಡಾಮರಗಳಿಲ್ಲ, ಚಿನ್ಮಯ ಶರೀರ. ಆದ್ರೆ ಇಲ್ಲಿ ಬರುವಾಗ ಈ ಭೂಲೋಕದ ವಾಸನೆಯಂತೆ ಮೈಯೆಲ್ಲ ಬೆವರುವುದಕ್ಕೆ ಆರಂಭ ಆಗುತ್ತಾ ಉಂಟು. ಕಣ್ಣು ನಾ ಮುಚ್ಚಬಾರದು ಅಂತ ಆಲೋಚಿಸಿದ್ರು ಮುಚ್ಚುತ್ತಾ ಉಂಟು. ದೇಹಕ್ಕೆ ಒಂದು ರೀತಿಯ ಆಯಾಸವೂ ಆಗುತ್ತಾ ಉಂಟು. ಏನೇ ಇರ್ಲಿ, ಕರ್ತವ್ಯದಲ್ಲಿ ಬದ್ಧತೆ ಬೇಕು. ಮುಂದುವರಿತೇನೆ. ನಾರಾಯಣ ನಾರಾಯಣ. ಬಂದನು ನಾರದ ಭುವಿಗೆ ಚಂದದಿ ಹರಿನಾಮ ಪಾಡುತ್ತಲಾಗೆ. ಬಂದನು ನಾರದ ಭುವಿಗೆ ಪೆರಕಡಲಡು
ಬರುಬಿ ಕಚ್ಚೋಗ பேரு மாறுது பதுக்குதுல்லினே ஆய் பேரு மாறுது பதுக்குதுல்லினி ஊருடவு பேரு மாறுது பதுக்குதுல்லினி ஊருடவு பேரு கடலுடு ஜெய்தி தேவிரி மாறு நினைத்தது பருவிக்க ஜோகோ மாறி பருவியோ ಸ್ವಾಮಿ ನಾರಾಯಣ ದೇವರೇ ಹಿರೇ ಕಾತೊಂದು ಬರೋಡು ಹೋಗತ್ರೆ ನಮಸ್ಕಾರ ನಮಸ್ಕಾರ ನರಮ್ಮನಿ ಬದುಕೋಡ್ದಂಟ ಒಂಜಿ ಸಾದಿ ಬೋಡು ಅಂದಿ ಸಾದಿ ಇಜ್ಜಿಂಡ ನಮ್ಮ ಬದುಕು ಸಾದಿಡಿ ಬುಡ್ದು ಸೈಪುಲೆ ಕಾಪುಡು ಅಂದಿ ಅಂಚ ದಾದ ಮಲ್ಪುಡು ಬಾರಿ ಆಲೋಚನೆ ಮಲ್ಪುಡು ಮಲ್ತದಾಯಿ ಬೊಕ ಎನ್ನ ಅಮ್ಮೇರು ಮಲ್ತದಿನ್ನು ಅಂತ ಕಂಡ ತೋಟ ಮಾತ ಇತ್ತನಿ ಅವು ನಂಕು ಬದುಕಿಗೆ ಯಾವುದು ಅಂಡ ಸಂಸಾರ ಐಬುಕ್ಕ ಒರಿ ಅಂಡಲ್ಲ ಇಂಚಲ್ಲ ಬದುಕೆ ರಾಪಡ ಯಾವ್ಜಿ ಈರಗೈತ ಅನುಭವ ಕಮ್ಮಿಯ ಈರು ಮೂಜಿ 4 ಕಾರ್ಯಕ್ರಮ ಬೋದು 5,000 ಲೆಕ್ಕ ದಿನಕ್ಕೆ 20,000 ಕೊಂಡಲ್ಲ ಮಣದ್ದನಿ ಮಣ್ಪಾರೆ ಎಂಡ ಪಣ ವಿಜ್ಜಿ ಕೆಲವಿಸ ಅಂದ ದಾಯಂದು ಅಂಟ ನಂಕ ಸಂಪಾದನೆ ತಾಂಡ ಅತೇ ಖರ್ಚಿಲಾಪುಂಡು ಅತ್ತ ನಮ್ಮ ಬುಳೆ ಒಂದು ಬೈಲೆಕನೆ ಖರ್ಚು ಕಮ್ಮಿ ಆಪುಡ ಇತ್ತದ ಕ್ರಯಟ್ ಮುನಿ ನಮ್ಮ ಸಂಪಾದನೆ ಯಾವುಜಿ ಅಂಚ ದಾದ ಆಳ್ಪುಂಡು ಬಾರಿ ಆಲೋಚನೆ ಹೇಳ್ತೆ ಬಕ ಮದಿಮೆ ಬಕ ಬುಡಿದ್ದಿಲ್ಲ ಉಳ್ಳಲೆತ ಬುಡಿದ್ದಿ ಬುಡಿದ್ದಿ ಉಳ್ಳಲತ್ತ ನಮ್ಮರ್ ಜಾಸ್ತಿ ಅಕ್ಲ ಖರ್ಚು ಪುಣಿ ದಾದ ಆಳ್ಪುಂಡು ಆಲೆಗಳೊಂಜಿ ಬೇಲೆ ಆವಡು ಲೆಕ್ಕ ವಾಡ್ಯ ಅಂಚ ಕಂಡಾನಿ ಬಿಟ್ಟಿದ್ದಿ 2 ಜನ ಸೇರಿಯ ವೈನುಗಾರಿಕೆ ಶುರು ಮಲ್ತ ವೈನುಗಾರಿಕೆ ಬೇಬಿ ಪೆತ್ತಲಿನ ಪುರ ಅಂಚ ಪೆತ್ತಲಿನ ಸಂಖ್ಯೆ ಶುರು ಮಲ್ತಾ ಆಯ್ತಪ್ಪ ನಮ್ಮಡ ಬೆತ್ತಂಡು ಕೋರಿಂಡು ಏಡುಂಡು ఒక పెత్తడ్ల దానండి ఊర్ద పెత్తన్ సాంకొనిత్త మల్ల పెరెజ్జన ఆయిజి ఉంತೆ పేరతి కమ్యతి బొక పన్నెరాన్ పేరు మాత్రల ಶಾಸ್ತ್ರಗೂ ಊರ್ದ ಪೆತ್ತ ಬೋಡು ಮಾರೆ ಇಲ್ಲಲೊಂಜಿ ಕ್ಯಾಬಲ್ತಿ ಪೆತ್ತ ಇತ್ತರೆ ಎಡ್ಡೆ ಕ್ಯಾಬಲ್ತಿ ಒಂಜಿ ಪೆತ್ತ ಇತ್ತರೆ ಎಡ್ಡೆ ಶಾಸ್ತ್ರಗೂ ಮಾತ ಬೋಡು ಶಾಸ್ತ್ರಗೂ ಬೋಡು ಪೇರ್ಲ ಎಡ್ಡೆನೆ ಆಂಡ ನಂಕ ಇಲ್ಲಡೆಗೆ ಅವು ನಮ್ ಕೈಟ್ ಬದುಕಿರಂಗದಲ್ಲ ಪುಡ ಆತ ಬಿಡ್ತಗೂ ನಮ್ಮ ನಿತ್ತ ಇಂಚಿನ ಮುಕ್ಳುಳ್ಳಿರತಿ ಪೆತ್ತಾಲಿನ ಪುರ ದೂವಣ್ಣ ಅಧಿಕಾರ ನಕಲ್ ಮತ ಅಕಲ್ ಬಂಟೇನೆ ಅಂಕಲ್ ಸಾಲ ಕೊರಪ ಸಾಲದೆತ್ತದು ಪೆತ್ತಾಲಿನ ದಿಪ್ಪೊಳಿ ಪಶು ಸಂಗೋಪನ ಆಕಲ್ ಪೆತ್ತಾಗಲ ಸಾಲ ಕೊರ ಶುರು ಮಾಡ್ತಿರತಿ ಎಂಕೆ ಸಾಲ ಎಂಕೆ ಪೆತ್ತ ಸಾಂಕ್ಯರ ಇದು ಪೆತ್ತಾಗ ಸಾಲ ಅಂದ್ರೆ ಪೆತ್ತ ಅಡೆಯುವುದು ಸಾಲಗೆ ಅಂತ ಅತ್ತ ನಿಖಲ್ ನನ್ನ ಪೆತ್ತನೇ ಸಾಲ ಕಡಪುಡು ಇಲ್ಲಿ ನಂಬ ಅಂಚ ಸಾಲ ಮಲ್ತದ ಪೆತ್ತದ ಒಂಜಿ 4-5 ಪೆತ್ತದೆತ್ತ ಮಲ್ಲ ಜಾತಿದ ಬೆತ್ತ ಆ ಒಂಜು ಕೊಡಪ್ಪನ ಪೇರತಿ ಬಾರಿ ಜಾಗ್ರತೆ ಅವಡು ನಮ್ಮ ಈ ಪೆತ್ತನ ಸಾಂಕ್ಲೆ ಒಂಜಿ ಬೆತ್ತ ಒಂಜಿ ಕೊಡಪ್ಪನ 4 ಕೊಡಪ್ಪನ ಇತ್ತೆ ಉಂಡತಿ ಒಂಜಿ ಬಲ್ಪುಲ್ಗ ಬಯ್ಯಗಲ ಬಲ್ಪು ಬೇಡ ಮಧ್ಯಾಹ್ನ ಹಾಪುಡು ಮಣ್ಣಗ ಮಧ್ಯಾಹ್ನ ಬತ್ತ ಬರಿದು ಬಯ್ಯದ ಬೇರು ಬತ್ತಾಂಡ ಕತ್ತಲೆ ಹಾಪುಡು ಒಂಜಿ ಎನ್ನ ಎರುತ್ತ ಗಾಡಿ ಅಲ್ಪವೇ ಅವು ಮಾತಾತು ಮಲ್ಲ ಹಿಡ್ದು ಆಯ್ತವ ಪೇರತಿ ಅಂಡ್ ನಮ್ಮ ಇಲ್ಲಿ ఒక ಪಾಡೊಂದು ಹೋಗ್ಬಿಡು ಅಂಚೆ ಎಡ್ಡೆ ಮತ್ತೆ ಕಾಸಾತನು ಇತ್ತ ಒಂಜಿ ಎಲ್ಲ ಮಟ್ಟದ ಮೂಜಿಗೆ ಹಸ್ತೇನು ಇರುವನ್ನ ಆ ಮೂಜಿಗೆ ಹಸ್ತೆ ಒಂತೆ ಫಣಾವುದೇ ಎಂದು ಅಂಚತ್ ಅಂಚತ್ ಪಂಡ ದುಂಬುಪುರ ನಂಗೆ ಕೊಂಚ ಆತ ಮರ್ಯಾದಿಜ್ಜಾಡು ಇತ್ತಪುರ ಜನಕ್ಕಳು ಬುಕ್ಕರಿಯಾಡ ಪಾತರು ಲೆಕ್ಕ ಆತದು ಆಯ್ ಮರೆ
ಮಾರಪ್ಪೆ ಭಯಂಕರತೆ ಒಂಜಿ ಖಾಲಿ 10-12 ಪೆತ್ತಾಲೇನು ಸಾಂಕಿನಿ ಇತ್ತೆ ಮಾರಪ್ಪೆ ಮುಜಿಗಾಸ್ತಾನೆ ಪಣ್ಣ ಮಲ್ಲ ಕಾಸದೆ ಆಂಡೆ ಇತ್ತೆಂತುಲ ಇನಿ ಆಂಡೆ ನಂತೆ ಪೊಟ್ಟಾನೆ ಪಿದಾನುಡತಿ ಅಂದಪ್ಪ ಪಾರು 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 ಎನ್ನ ಬುಡೆದ್ದಿ ಬುಡೆದ್ದಿ ಪಾರ್ವತಿಯಿಂದ ಬುದಾರು ಅವು ಬುಡೆದ್ದಿನ ಪೂರ್ತಿ ಬುದಾರು ಬಂಡ್ರಾಳಿಗೆ ಕಂಡನಿನ ಕೈಟ್ ಕಾಸುನ್ ತುಜಿ ತುಂಡು ಮಲ್ತ ಮೋಕೆಂಡು ಪಾರು ಒಂದು ಲೆಪ್ಪುಡಿ ಏನು ಪಾರು ಪಾರು ಅಂತ ಕೈತಲ್ದೆ ಮತ್ತೊಂದು ಬಾರ್ಜೆಂಡೆ ಒಂದಾತ ಓ ಪಾರು ಪೊಂಜನ ಕಳೆಂಚನಿ ಎತ್ತಿನದು ಪಾರು ಕಾಂಡ ಸುರಮನ್ ಪೇರಿ ಆ ಇಲ್ಲದ ಜಗಲಿಡು ಕುಲ್ಲೊಂದು ಅರ್ಕಂಜಿ ಒಂದು ಪರ್ದು ಪಿದಣ್ಣೊಂಜಿ ಗೊತ್ತುಂಡು ಐಡ್ದು ಬೊಕ್ಕ ಅತ್ ಇರ್ನ ಸವಾರಿ ಪಿದರ್ದಿಜ ನನಲ ಸವಾರಿ ಬಿಡಿದ್ಯನ್ನ ಅತ್ತಿ ಪೊರ್ತೆ ತಾನೆ ನನಲ ಪಿದರ್ದಿಜರೆಂದು ಅತ್ ಈ ಪೊರ್ತಾನೆ ಆತ ಪಕ್ಕ ಬಾರಪಡ ಬೊಕ್ಕ ಏಪ ಪಿದರ್ದರು ಅದು ಪಿದರ್ನ ಮದಿಮೆದಿಲ್ಲದ ಪೇರ್ನು ಬೇತ ದಿಯರ ಅಂತ ದೀತಾನವು ಓ ಎಲ್ಲದ ಮದಿಮೆದಡಿಗೆ ಪೇರು ಬೋಡು ಅಂತ ಎಲ್ಲದತ್ತೆ ಅಂದೆ ಇನಿ ದೀಂಡ ಹಾಕೊಂಡ ಇನಿ ದಿವಡಿ ಇನಿ ಎತ್ತವಡಗ್ಲೆ ಬಯ್ಯ ಬೋಡುಗೆ ಬಯ್ಯ ಬೋಡೆ ಆ ವಡೈಕ್ ವ್ಯವಸ್ಥೆ ಮಲ್ಪುಗ ಓಲ್ತ ದೀತಾತ ಅವು ದೀತೆ ಅವು ಇರು ಇತ್ತ ಪನ್ಪುನ ಇರು ಕೋಡೆ ಪಲ್ಲಕ ನಾವೇನ್ ತಯಾರು ಮಂತ ದೀತೆ ಬುಡಿದ್ ಏನಾಡ್ತದೆ ಉದ್ದದ ಜೊಲ್ಲ ನಿಕ್ಲಿ ಜೊತೆ ಅವು ಪೆತ್ತಲ ಅಂಚನೆ ಪೇರು ಹೆಚ್ಚ ಹೊರ್ನಾಡ್ ಪೆತ್ತಂಚ ಅನ್ ಮುಖ್ಯ ಅತ್ತ ಕಡೆ ಕೇರಳ ತಿಕ್ಕಂದಿನಕ್ಕೆ ನನ್ ಗಂಟೆ ಬಾಡಿ ನೀ ಜನಕ್ಕೆ ಹಾ ವಿಷಯ ಹತ್ತೆ ಇವಾಗ ಈ ತುದ್ದೊತೆಗೆ ಏರೆಣ್ಣಾಡ್ ಅರಗೆ ದಿಕ್ಕಂದಿನೇಕ ಆವಡು ಇತ್ತ ಅಂಚತ್ತು ಇರಡು ವಿಷಯ ಬಂದ್ರಿತ್ತ ಯಾನಿರು ಪೋಯರೊಂದಿಲ್ಲದ ಉಳ್ಳಾಡೆ ಕುಲ್ಲೊನ್ನಿ ಓ ಯಾನು ಪೋಯಂದು ಈಯಪ್ಪ ನಿನ್ನ ಕುಟುಂಬದಾಗ್ಲಿ ಪನ್ನೋಡಾಡು ಕೊಂಟು ಮತ್ತೊಂದು ಬತ್ತದ ಅಣ್ಣ ಹೌದೇ ಬೊಕ ಇರು ಪೋಯರಂದು ಇಲ್ಲದೊಲ ಗುಳ್ಳು ನಿಂಚಿನಿ ಅಂಚತ್ತು ಇರು ಪೋಯರು ಬಂಡದು ಯಾನು ವಿಷಯನ ತೆರಿಪಾಯರ ಬತ್ತಿ ಜಿಂದು ಅಂಚ ದಿ ವಿಷಯದ ಅಲತ್ತು ನಮ್ಮ ಪೆತ್ತ ಇಜ್ಜ ನಮ್ಮ ಗೌರಿ ಗೌರಿ ಒಂದು ಹಾಲು ಇತ್ತೆತ್ತ ಐನಪುರ ತಿನ್ಪುಜಲಂದು ಬೈ ತಿನ್ಪುಜಲ ಅವ ನೀರು ದೋಸೆ ಮಲ್ತೋರು ಬೈ ತಿನ್ಪುಜಿ ಪೆತ್ತ ನಿಕ್ಲ ಪೆತ್ತ ಮರ ಪಿಲಿತೊಟ್ಟಿ ಗೊಬ್ಬು ಅವು ಬೇತೆ ಅವು ಬೇತೇನೆ ಅವು ಪ್ರಸಂಗನೇ ಬೇತೆ ಬೈ ತಿನ್ಪುಜಲಂದು ಪಂತಿ ಹೊರಡಂದು ಪಂತಿ ಬಾಡು ಅವಲ ತಿನ್ಪುಜಲು ಅವ ಅಜೀರ್ನಾದೀಪ್ ಅಜೀರ್ನಾದೀಪ್ ಅಜ್ಜೀರಣ ಇತ್ತ ಐಕ ಅಜ್ಜೀರಣ ಅಂಡ ನಮ್ಮದಾದ ಮಲ್ಪೆರ ಹಾಕೊಂಡು ಐಕವು ನಮ್ಮ ಪೆತ್ತ ಮರ್ದೋರ್ ಪಂಡಿತರಿದ್ದಾರ ಏರು ನಮ್ಮ ಬೇರೆ ಬೈಕಪ್ಪಾಡಿ ದಿವಾಕರಣ್ಣಿ ಆರ ಆಚಾರ್ಲತ್ತಿ ಅಂದ್ ಅರೆ ಪಂಡ್ಪ್ಯಾನ್ ಆರ ಪೆತ್ತ ಮರ್ದೋರ್ ಪೇರು ಆರ್ಲ ಅದೇ ಆರು ಪೆತ್ತಗ ಮರ್ದೋರ್ ಆರು ಪೆತ್ತಗ ಮರ್ದು ಬೋರಿಗೆ ಮರ್ದು ಮಾತೆಗ್ಲ ಹೊರತ ಒಯ್ಕುಬುರ ಕೈ ಪಾಡುವೇರು ಮಾತೆಗ್ಲ ಒಳ್ಳೆ ಆರು ಮುಲ್ಪಾಡ್ದು ಶುರು ಮಲ್ತನ ಉಡುಪಿ ಮುಟ್ಟ ಓಳು ಉಂತಾ ಪೇರು ಓಡೆ ಕೈ ಪಾಡ್ ಪೇರು ಎಂಚಿನ ಬೇರ ಮಲ್ಪೇರು ಪನಿಯರಲ್ಲಿ ಅಂಚಿನ ವ್ಯಕ್ತಿ ತಿಕ್ಕುನ ನಮ್ಮ ಪುಣ್ಯ ಒತ್ತುಂಡ ಇತ್ತೆ ಐಕ್ ಮರ್ದನ 6 ಮಂತ್ ಪೋನಾಗ ದಿವಾಕರಣ್ಣ ಪನ್ಪೆ ಒರ ಇಲ್ಲಡೆ ಪೋದು ಪೆತ್ತಂತುದು ಬಲೆ ಅನ್ಪೆ ಅರಿನ್ ಕಿದಕ್ಕೆ ಕಡಪುಡು ಮಾತ್ರ ಕಿದಕ್ಕೆ ಕಡಪುಡು ಕಿದಕ್ಕೆ ಕಡಪ ಅಂದ ಇಲ್ಲದಲೇ ಕನೇರಾಪುಂಡಿ ಅತ ಪೆತ್ತಂತೀಯರ ಅಂತನತ ಅವೆ ಪೆತ್ತ ಕಿದೆಟ ತಪ್ಪುನು ಅವು ಅತ್ತು ಐತೊಟ್ಟಿಗೆ ನನ್ನೊಂದು ವಿಷಯ ನಿನ್ನ ಇಸೆ ಮುಗ್ಗಿ ಜತ್ತ ಮಾರೆ ಒಲ್ತು ಮುಗಿಯುನು ವಿಷಯ ಉಪ್ಪುನೆ ಆತಂದು ಎರಡ ಪನೇರ ಉಪ್ಪುನು ಬಾಗತೆರೆ ಮದಿಮೆಂಡಂದು ಏ ಸಮಸ್ಯೆ ಒಂಜೆಗು ಪರಿಹಾರ ಬಣ್ಣ ಪಿರೊಂಜಿ ಸಮಸ್ಯೆ ಒಂದು ಮುಗ್ಗು ಜತಿ ದುಮ್ಮು ಮದಿಮೇರ ದುಮ್ಮು ಈರ ಕಲಿತ್ತೀನಿ ಸಮಸ್ಯೆಗಳ ಸುಳಿವಲ್ಲಿ ಮಾರ ಅದು ಸುಖ ಇರಗ ಪರಿಹಾರ ಕೊರ್ರೆ ಆಪುಜಿನ ಪನ್ಲೆ ಯಾ ನಿತ್ತ ಬಿದರ್ದು ಪೋ ಧರ್ಮೋಗು ಗಾಡಿ ಒಂದು ಪೋಪುಣ್ಣಿನ ಮತ್ತೆ ಅಪ್ಪಿಲ್ಲಡು ಪರಿಹಾರ ಈ ಆಪದಿಲ್ಲಡೆ ಹೋಗಿ ನೋಡ್ತಿದ್ದೆ ಆಪದಿಲ್ಲ ಗತ್ತಿ ಎನ್ನ ಅಪ್ಪಿಲ್ಲಗ ವಿಷಯ ಈತಿ ನಮ್ಮ ಕಿನ್ನಿ ಬೆತ್ತ ಇಜ್ಜ ಕಿನ್ನಿ ಬೆತ್ತ ಕಾಳಿ ಕಪ್ಪುದ ಬೆತ್ತ ಕಾಳಿ ಮುಖ ಐನುಂಡು ಬಣ್ಣ ಅವು ಎಲ್ಲಿ ಬೆತ್ತೆ ಕಬುಲ್ತಿ ಅನ್ನೋಣ್ಣ ಕಾಲಿಂದ ಪುದಾರ್ ಅವು ಕಾಳಿ ಗೌರಿ ಗಂಗೆ ಲಕ್ಷ್ಮಿ ಸುಮಾರು ಪುದಾರ್ದ ಪೆತ್ತಲ್ ಪೆತ್ತಲೆ ಪುರ ಪುದಾರ್ ಉಂಟು ಅಲ್ಲ ಅತ್ತಿ ಮೇರಂದ ಪೋಪಲ ಇರ್ನೊಟ್ಟಿಗೆ ಪೋಪಲ ಅಲ್ಲಿ ಬರ್ಪುನು ಕಡೆಸಿದಂದು ನಾನು ಇನ್ನು ಬುಡ್ರ ಅಲ್ಲಿ ಕಟ್ಟದೆ ವಾಟು ಅಲ್ಲಿ ಪೋಯಿನ ಬರ್ತು ಬರ್ಪುಜಲ್ ಅಲ್ಲಿ ಮೇರ್ ನಟ್ಟಿಗೆ ಹೋಗೋಣ ಅಂದ್ಯಾಲ್ಲ ಮೇಪು ಪಂತಿ ಮೇಪು ಉಣಸು ಅಂಚತ್ತಿ ಯಾನ್ ಅವನು ರಡ್ಡು ಮೂಜಿ ಪೆತ್ತಲೇನು ಬಲ್ಲ ಬಿಚ್ಚ ಅದು ಬಿಡ್ಪುಡಿ ಬಾಕಿ ದನ್ನು ಮೇರ ಕಟ್ಟುನಿ ಇಂದು ಯಾನ್ ಇಂತ ಪೇರ್ ಮಾರ ಹೋಪೆತ ಪೋಣ ಕಲ್ಪ ಆಪೆದ ಗುಡ್ಡೆ ಬುಡ್ದು ಹೋಪಿ ಬಯ್ಯ ಗ್ಯಾನ್ ಬರೋದು ಮೇಪಲ ಬರ್ಪಾವು ಈ ರಡ್ಡಿ ನಡ್ಕೊ ಬೈ ಅತ್ತಿ ಇದು ಕೆಕ್ಕಲ್ ದೇಪ ಮನ್ಪೈ ನೀರು
ಕರಿ ತಿಂಗೊಲ್ದ ಏರ್ಲ ಕೊರ್ನ ಒರ್ನಂಚಿನ ಅವು ತಿಂಗೊಲ್ ಕೊಂಜಿ ಇಂದು ಕೊರ್ಪಜಾರ ಪೇರ್ದಲ್ಪ ಆಣಂಜವಾಯನ ಈರ ಅಂಚಿನ ಬಂಗಾರದ ತುತ್ತೈತನ ಪೂರ ಪೊಸತ ಮಲ್ತು ಪಾಡುವಾರು ಎನ್ನ ಕೆಕ್ಕಲಿಗೆ ಒಂಜಿ ಕರಿಮಣಿ ಬಾರ್ದವ್ರು ಬುಡ್ಡೆದ್ದಿ ಕೆಕ್ಕಿಲ್ ಕೊಂಜೆ ಕರಿಮಣಿ ಬಂಗಾರದ ಕರಿಮಣಿ ಒಂದು ಬಂಗಾರದನ ಈ ತುದ ಮಲ್ಪದಿನ ಮಾತ್ರ ಒಲ್ತು ಸಂತದ ಕರಿಮಣಿನ ಕಟ್ಟೊಂದು ಬಂಗಾರದ ಏಪ ಪೋನಗ ಬರ್ಪಿನ ವರ್ಷ ನಿಕ್ಕೆ ಎಂಕೆ ಪೆತ್ತದ ಎಚ್ಚದ ಪುರ ನಿಕ್ಕೆ ಪೆತ್ತದ ಎಚ್ಚದ ಕಾಸು ಬತ್ತ ಒರಿನ ಆವಡ ಅವು ಪೂರ ಪಡೆ ಇತ್ತಿರ್ದಾನ ಪಿದಡು ಚರಣನ ಬಂದನು ನಾರದ ಪುವಿಗೆ ಅಂದು ಹರಿನಾಮ ಪಾಡುತ್ತ ನಾಡುತ್ತ ಮೀಯೇ ಬಂದ ಶ್ರೀಗರಿ ಇತ್ತ ಮಾರ್ನೇಮ್ಯ ಏಸದಗಳು ಬರ್ಪುನಿ ನಾರಾಯಣ 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 ಅಂದು ಮಾರನಿಲ್ಲ ನಾರಾಯಣನ ತಿರ್ತವೆ ಇಡಿ ಶಂಕರ ನಾರಾಯಣ ಅವು ಶಂಕರ ಇರು ಆಪದಿಲ್ಲ ಡೇ ಒಬ್ಬನಗಳು ಅವ ಅಚ್ಯುತ ಅನಂತ ಕೇಶವ ಮಾಧವ ಮಧುಸೂದನ ಈ ಉಳೈವು ಬಾಲೆ ಹೋಗು ಗ್ರಹವನ್ನು ಸೇರು ಬಗುಳುವಿನ ಕಂದ ಕಂಡ ತೀರ್ಥ ತನ್ನ ಮುಳು ಮಿತ್ತು ಗುಡ್ಡೆ ಇಲ್ಲ ವತ್ಸ ವರ್ಷನ ತಿಂಗೋಲ ಮಗು ಏನ ಜಿಲ್ಲೆ ಬಾಲ್ಯದಲ್ಲಿ ಗೊತ್ತಿದೆ ಮಗು ಏರನ್ನೇ பத்தினாயனு தூது ஒத்த பல புனுக்கேன்மே பித்தரத மாணியிருந்து பித்தரத மாணியிருந்து சுத்த ஊருடுவோல கத்தடில் ಚಲ ತಿರುಗು ಸುತ್ತ ಊರುಡುವೋಲ ಗತ್ತಡಿಲ್ ಚಲ ತಿರುಗು ಚಿತ್ತದಾಯೇನುದು ಕೇನ್ಮೆ பத்தினாயனு தூது ಕುಮಾರ ಏನು ಕುಮಾರ ಪಡ್ರಲ್ಲ ಕಂದ ಹೇಳು ಉಸುರು ಹೆಂಚಿನ ಉಸುರು ಹೆಂಗ್ ಕೊಂಜಿಲ್ಲ ಅಂತ ಈಗ ಎನ್ನ ವಾಸ ಅರುಹು ಸ್ಪಷ್ಟಪಡಿಸು ಹೆಂಚಿನ ವಿಚಾರವನ್ನು ಮಂಡನೆಗೈ ಪೌರಾಣಿಕ ಆಟ ಉಂಟೆಲ್ಲ ತೂಡು ಅಂದ ಜಾಪಣೆಂದು ಎಂಕ ಹಿಡಿದು ಅವನು ಪೇಳು ಐಕಮೊಂಡಬ್ರು ಇಂಚನೇನು ಪೇಳು ಕಂದ ಪೇಳು ಇಂದು ಅಣ್ಣ ಈರು ಒಳ್ಪಾಡ್ದು ಬರ್ತೀನಿ ನಾನು ಬರುವುದು ಈರ್ನ ಊರೋಳು ನಿತ್ತೆ ಇತ್ತೆ ಮಾರ್ನಿ ಮೆತ್ತತ ಎಲ್ಲಂಜತ ಚೌತಿನ ಹಣ ಬರೋಡು ಐಕು ತುಂಬೆ ದಾಯ ಸವಿದಾರ್ದು ನೀರ್ನ ಈರು ದಾನೆ ಮೂಲೆ ತಿರ್ಗುಣಿ ದಾದ ವಿಷಯ ಇಡೆ ದಾಯ ಬತ್ತನಿ ಕೇನೋಳ್ಯಾ ಕುಮಾರ ಸಿಕ್ಕಿ ಕುಮಾರತ್ಯ ಮಾರೆ ಕೂಜ್ಜಿ ಮಾರ ವತ್ಸ ಏರು ವರ್ಷ ನಾನಾರೆಂದು ಬಲ್ಲೆಯ ಬಲ್ಲೆಜ್ಜಿ ಮುಳ್ಳು ಎಂಕಲ ಮುರಾಣಿ ಕಡಪಾಯಿನಿ ನನ್ನ ವಿಚಾರವನ್ನ ಅರಿವೆಯ ಗೊತ್ತು ಬಾದಿಪುದು ತ್ರಿಷೆಗೆ ಮೋದದಿಯುವರ್ಯ ಸಾದರದಿ ಕ್ಷೀರವ ನೀನು ಬಾದಿಪುದು ತ್ರಿಷೆಗೆ ಕ್ಷೀರವನು ನೀಡೋ ಅಯ್ಯ ಎಂಕ ಅರ್ಥ ಬೇರೆ ಪ್ರಪಂಚದಲ್ಲಿ ಹಲವಾರು ಲೋಕಗಳಿವೆ ಬೇರೆ ಕನ್ನಡದಾರು ಗಟ್ಟದಾರು ಬೇರೆ ಆ 33 ಕೋಟಿ ದೇವತೆಗಳಲ್ಲಿ ನಾನೂ ಓರ್ವನಾಗಿದ್ದೇನೆ. ಬ್ರಹ್ಮ ಮಾನಸ ಪುತ್ರನಾದಂತಹ ನನ್ನ ನಾಮಧೇಯ ನಾರದ. ನನ್ನ ಹೆಸರು ಏನ್ ಬೊಕ್ಕಡೆ ಮುಂಗುಟ್ಟಿದ್ದೀನಿ ಏನ್ 74 ಮುಂಜಿಗೆ ಎಲ್ಪತ್ನೇತಿ. ನನ್ನ ಹೆಸರು ನಾರದ ಎನ್ನುವ ಹಾಗೆ. ನಾರದಿ ನಾರಂ ದದಾತಿ ಇತಿ ನಾರದ.
ಕನ್ನಡ ಆತೇನೆ ಅರ್ಥ ಆಗಿ ಬೇತೆ ಬುಡ್ಚಂದ ಆ ಭಾಷೆ ಅರ್ಥ ಆಗಿ ನನ್ನ ಪೆಸರು ನಾರದ ಎಂಕ್ ಮಾರೆ ಎಂದು ಪುದಾರಿತ್ತಿಲ್ಲ ಕೈಯರಕ್ಕೆ ನಾರದಿ ನಾರದ ಎದ್ದೇಶ ದೇವಲೋಕದಿಂದ ವಿಜಯಂಗೈದವ ನಾನು. ಓ ದೇವಲೋಕದ ಬೀಜ ಒಯ್ಯೋದತ್ತೇನೆ ದೇವಲೋಕದಿಂದ ವಿಜಯಂಗೈದವ ಐ ತಂದವ ಅಲ್ಪಡ್ದು ನೀ ಬತಾತೀನಿ ನಡೆ ತಂದವ ಓ ನಡ್ತಾನೆ ಆತನಿ ಈಗ ಗಾಡಿ ದಿಕ್ಕಿಜ ಬೇರೆ ಗಾಡಿ ದಿಕ್ಕಿಜ ಚಿನ್ಮಯ ಶರೀರಿಗಳು ನಾವಾಗಿದ್ದೇವೆ. ಅಯ್ಯೋ ನಿಗ್ರಹ ಅನುಗ್ರಹ ಶಕ್ತಿ ಸಮನ್ವಿತರಾಗಿದ್ದೇವೆ. ಆಕಾಶ ಗಮನ ಪರಕಾಯ ಪ್ರವೇಶ ಮುಂತಾದದಿಂದಲೇ ನಮ್ಮ ಜೀವನವನ್ನು ಸವೆಸ್ತಾ ಇರುವವರು. ಯಾವುದೇ ವಾಹನವನ್ನೇರಬೇಕಾದ ಅಗತ್ಯತೆ ನಮಗಿಲ್ಲ. ಒಂದು ಕಡೆಯಿಂದ ನಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಮಗೆ ಗಮಿಸಬೇಕು ಅಂತ ಆದ್ರೆ ಯಾವುದೇ ವಾಹನದ ಅನಿವಾರ್ಯತೆ ಇಲ್ಲ. ಮನಸ್ಸಿನಲ್ಲಿ ಸಂಕಲ್ಪಿಸಿದ್ರೆ ಸಾಕು. ವಾಯು ಬೊಳ್ಳುಳ್ಳಿ ಏನು ಒಂಚೂರು ಬೊಳ್ಳುಳ್ಳಿನ ಗೆಂಡೋಗು ಪಾದ ದೆತ್ತದು ತಿನ್ನೋಡು ಅವಳಪ್ಪದು ವಾಯು ನಮಗೆ ಅನುಕೂಲನಾಗಿ ವ್ಯವಹರಿಸ್ತಾನೆ. ವಾಯು ಅನುಕೂಲ ಅಪ್ಪಗೆ ಎಂಕು ವಾಯು ದಂಟ ಪಕ್ಕ ಬಿದ್ದೆ ಬಾರ ಬೋಡಿಗೆ ಆದ್ದರಿಂದ ನಮಗೆ ವಾಹನ ಬೇಡ. ಆದ್ರೆ ಭೂಲೋಕಕ್ಕೆ ನಾ ಬಂದೆನಲ್ಲ, ಈ ಭೂಲೋಕದ ವಾಸನೆಯಂತೆ ನನ್ನ ದೇಹಕ್ಕೆ ಆಯಾಸ ಆಗಿದೆ. ಬಾಯಾರಿಕೆ ಬಳಲಿಕೆ ಬಾಯಾರಿಕೆ ಬೋತು ಬಳಲಿಕೆ ಅವು ಅಲ್ಪ ಏನು ಮುಂದೆಂತೆ ಪೈವಲಿಕೆ ಬಾಯಾರ್ದಲ್ಪ ಬಳಲಿಕೆ ಬಸವಳಿದಿದ್ದೇನೆ. ಬಚ್ಚಿದಾರ ದಾಹ ನನ್ನದಾದಂತಹ ದಾಹೈತಿ ನೀರಡಿಕೆ ಯಾನ್ ಮಂಡ ದಾದ ಅಲ್ತಾ ಇರ್ತದೆ ಪೂರ ಕರಿಸತಿ ಒಂದು ಬಜ್ಜಿ ಒಂದು ಕ್ರಾಯ್ ಎತ್ತರತಿ ಕ್ರಾಯ್ ಎತ್ತರ ಮಂಡದ ಮಾರ್ನಿ ಪೂರ ನೀರು ಮಾಡ್ರ ಬೋತು ಜಾನ್ ದಾಹ ಬಾಯಾರಿಕೆ ಓ ಬಾಜೆಲ್ ಆದ್ದರಿಂದ ನೀ ಏನನ್ನು ಒಯ್ಯುತ್ತಾ ಇದ್ದಿ? ಅದೋ ಗಾಡಿಯಲ್ಲಿ ತುಂಬಿಸಿಟ್ಟಿದ್ಯಲ್ಲ ಭಾಂಡಗಳು. ಏನು ಪೇರು ಪೆತ್ತದ ಪೇರು ಪೆತ್ತ ಪೆತ್ತವೆಂದರೇನು ಮಾನವ? ಪೆತ್ತವಳು ನಿನ್ನನ್ನು ಪೆತ್ತವಳು ಗೋವೆ. ಆಹಾ, ನೀನು ಗೋವಿನ ಮಗನೇ. ನಾನು ಈ ಕನ್ನಡದ ಪೆತ್ತ ಬೇತೆ ಕನ್ನಡದ ಪೆತ್ತ ತುಳುತ್ತ ಪೆತ್ತ. ಓ ಪೇರು ಬರಿಪುದು. ಹಾಗಾದರೆ ನಿನ್ನನ್ನು ತುಳುವಲ್ಲಿ ಪೆತ್ತವಳೆ ಗೋವು ಬಾಗತ್ತೇನೆ. ಎನ್ನ ಪೇರು ಆಲಾಪುರಿ ಏನಾನ ಆ ಪೆತ್ತತ್ತಿ ಗೋವು ಗೋವು ಗಾವ ವಿಶ್ವಸ್ಯ ಮಾತರಃ. ಈ ತೊಡ್ತಾಂಡವು ಅಂಚಾಂಡ ಆಯ್ತಾ. ಗೋವು ಎನ್ನುವುದು ಪ್ರಪಂಚಕ್ಕೆ ಮಾತೆ. ಈರ್ನ ಗೋವು ಎನ್ನ ಪೆತ್ತ. ನಾ ಹೇಳಿದ ಗೋವು ನಿನ್ನನ್ನು ಹೆತ್ತ. ಈರ್ನ ಗೋವು ಉಂಡತಿ ಎನ್ನ ಬಾಸೆಡ್ ಐಕ ಪೆತ್ತ ಅಂದು ಪನ್ಪುಣ್. ನಾವು ಗೋವು ಎನ್ನುವ ಹಾಗೆ ಯಾವುದನ್ನು ಪೂಜಿಸ್ತೇವೋ ಅದನ್ನು ನಿಮ್ಮ ಭಾಷೆಯಲ್ಲಿ ಪೆತ್ತ, ನಮ್ಮಲ್ಲಿ ಪೆತ್ತ ಅಂತ ಹೇಳಿದ್ರೆ ಪೆತ್ತ. ನಮ್ಮಲ್ಲಿ ಪೆತ್ತ ಅವತ್ತು ಪೆತ್ತ. ಸರಿ, ಅದರ ಪೇರು ಪೇರೆಂದರೆ 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 ಏನು ಮಾನವ? ಹಾಲು ಹಾಲು ಹಾಲಾಹಲವೆಂಬ ವಿಷವೇ? ಚಕ್ ಮರ್ಲೆ ಬಾತರಿ ಈರು ಪಣ್ಣ ಮಗು ಅಂಡಿರತ್ತೆ ಕಡೆ ಬಾಲೆ ಅವು ಪರ್ಪುಣ ಪೇರು. ಮಗು ಕುಡಿಯುವುದು ಕ್ಷೀರ ಅಲ್ವೇ? ಒಂದು ಸೀರ ತಿನ್ಪುಣತಿ ಕ್ಷೀರ ಕ್ಷೀರ ಅಂಡ ಬೇರು ಹಾಲು 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 ಹಾಲು. ನೀನು ಕೊಂಡೊಯ್ಯುತ್ತಿರುವುದು ಹಾಲೆ. ಹಾಲು ಇಷ್ಟು ದೊಡ್ಡದಾದ ಗೃಥ ಭಾಂಡದಲ್ಲಿರುವುದು ಹಾಲೆ. ಗೃಥ ಭಾಂಡ
ಅಂದ್ರೆ ದೊಡ್ಡ ದೊಡ್ಡದಾದಂತಹ ಭಾಂಡಗಳಲ್ಲಿ ಬೇರೆ ಈ ಸಂಗತಿ ಎಲ್ಲ ತಿಕ್ಕೋರೆ ಇಲ್ಲ. ದಯವಂಡಿ ಕೊಂಚ ಏರನಾಲ ತಾನ ಮದ್ದಲೆ ತಾರಪೆ ಎಂಕಂದು ಅರ್ಥ ಆಗ್ಬಿಟ್ಟು ಇನ್ನು ಅರಿಗಳಿಗೆಯಲ್ಲಿ ಆಲೋಚಿಸಿದ್ರೆ ನಾ ಇಲ್ಲಿ ಇರ್ತೇನೋ ಇಲ್ವೋ ನನಗೇ ಗೊತ್ತಿಲ್ಲ. ಹುಷಾರಿದ್ದಾನು ಹಾಗಲ್ಲ. ಅವು ಎಂಕಲ ನಿಘಂಟತ್ತಾತಿ ಯಾರದು ಏರ್ನಲ್ಲ ನಿಘಂಟತ್ತ ನಾನು ಅರ್ಧ ಗಳಿಗೆ ಡಿಂಚಿನ ನೀರು ನಾವು ಹಾಗಲ್ಲ. ಚಿನ್ಮಯ ಶರೀರಿಗಳು. ನಮಗೆ ರೋಗ ರುಜಿನಗಳಿಲ್ಲ, ಕ್ಷಾಮ ಡಾಮರಗಳಿಲ್ಲ. ಏರ್ಬನ್ನಿ ಓ ಮುಲ್ತು ಅಡೆ ಮುಟ್ಟ ಮಾತ್ರ ಅಲ್ಪ ಹಂಚುಂಡು. ರೋಗ ರುಜಿನಗಳಿಲ್ಲ, ಮಲಪುರೇಶಾದಿಗಳಿಲ್ಲ, ಕ್ಷಾಮ ಡಾಮರಗಳಿಲ್ಲ. ನಮಗೆ ಅಂಥದ್ದೆಲ್ಲ ಬಾಧಿಸುವುದಿಲ್ಲ. ಹಾಗಾಗಿ ನಾವು ಪ್ರಪಂಚದಲ್ಲಿ ಇಷ್ಟೇ ಅವಧಿ ನಮಗೆ ಅದ್ಯಾವುದು ಇಲ್ಲ. ಮಾಲಾ ಸುರೇಶ್ ದಿನೇಶ್ ಇಲ್ಲೇನಾ ಪ್ರಜ್ವಲ್ ಇಲ್ಲೇನಾ ಯಾರುಳ್ಳಿ ನೀನೇನು ಹೇಳುತ್ತಿರುವೆ ಮಾನವ? ಅಯ್ಯೋ ನನಗೆ ಯಾವುದೂ ಅರ್ಥವಾಗುತ್ತಿಲ್ಲ. ಇದು ದಾನ ಹೊಡಿರಿ ನನಗೆ ದಾಹ ಬಾಧಿಸ್ತಾ ಇದೆ, ಗಂಟಲ ಪಸೆ ಆರಿ ಹೋಗುತ್ತಾ ಇದೆ. ನಾರದನಿಗೆ ಈ ಸ್ಥಿತಿಯನ್ನು ಕಂಡು ಮನಸ್ಸು ಮರುಗಿ ನಿನ್ನ ಭಾಂಡದಲ್ಲಿರುವ ಕ್ಷೀರದಿಂದ ಒಂದು ಕುಡ್ತೆಯಷ್ಟು ಕ್ಷೀರವನ್ನು ನನ್ನ ಈ ಗಂಟಲ ಪಸೆಯನ್ನು ಒಣಗಿಸುವೆಯ ಮಾನವ. ಕುಡ್ತೆ ಕುಡ್ತೆ ಬಂದು ಹಾಕೊಂಡೆ ಅದೇ ಅವು ಗೊತ್ತು ನಿಕ್ಕು ಒಂಜು ಕೊಂಡೆ ಪೇರು ಒಂಜು ಕೊಂಡೆ ಪೇಂದಿ ಕೋಡೆಡ್ದು ಪೇರಿಗೆ ಕ್ರಾಯ ಏರ್ದೇನೆ ಮೂಜಿ ಮೂಜಿ ಏರ್ದಿದ್ದು ಮೂಜಿ ಪಣವು ಕಾಸು ಕಾಸು ಪಣವು ಪಣವೇ ಕಾಸು ನಿನಗೆ 3 ಇಲ್ಲಿ ಕೊಡ್ತಾರಾ? ಕೋಡೆಡ್ದು ಏರ್ದೇನೆ ಕ್ರಾಯ 3ಕ್ಕಿಂತಲೂ ಹೆಚ್ಚು ಕೊಡ್ತಾರೆ ನಿನಗೆ. ಮೂಜತ್ತೆ ಈ ಹಿಂದೆ 45 ಇತ್ರ 45 ಮಾತು 30 ಇತ್ರ 36 ಮಾತು. ಅದಕ್ಕೆ ನಾನೇನು ಮಾಡಲಿ ಮಾನವ? ಅಂಚ ಈರು ಒಂಜಿ ಕೊಂಡ ತೇರಿ ಬಿಡೈನ 15 ರೂಪಾಯಿ ಕೊಡ್ಲಿ ಮಾನವ. ಪ್ರಪಂಚದಲ್ಲಿ ನಮ್ದು ಪಂಪೆಂಟೆ ನಾನು ನನ್ನದು ಎನ್ನುವುದು ಶೂನ್ಯ, ಜಗವೆಲ್ಲ ನಶ್ವರ ಎನ್ನುವ ಹಾಗೆ ಭಾವಿಸಿ ಬೊಕ್ಕ ಬಾಜಿಲ ಅಂತ ಕುಳ್ಳುವೆ ಈ ನಮೂನೆ ಬಾತೆ ಅಂತ ಭಾವಿಸಿ ಬದುಕುತ್ತಿರುವಂತಹ ನಾರದನಲ್ಲಿ ವಿತ್ತವನ್ನು ಕೇಳುತ್ತಿರುವೆಯ? ಏ ಬಿತ್ತನಿಗೆ ಎನ್ನತ್ತೇನು ವಿತ್ತ ಧನ. ದನ ದನತ್ತವೆ ಬೆತ್ತ ದನ ಅಂಡ ಬೆತ್ತ ಐತಾನೆ ಬೇರೆ. ನೀ ಹೇಳುವ ದನಕ್ಕೆ ಬಾಲ ಇಲ್ಲ, ಉಂಡು. ನಾ ಹೇಳುವ ದನಕ್ಕೆ ಬಾಲ ಇದೆ. ಈ ಜನ ಮರಳು ನೀರು ಕಿದ್ದೆಕ್ಕುವಲ್ಲಿ ಏರ್ ಬಣ್ಣಿ ಇಜ್ಜಿಂದು ಬೀಲಜ್ಜಿಂದ ಏರ್ ಬಣ್ಣಿ ಶಬ್ದೋಗು ಅಕ್ಷರಕ್ಕೆ ಬಾಲ ಇದೆ. ನೀ ಹೇಳುವ ದನ ನನ್ನದು ಧನ. ಅರ್ಥವಾಯಿತೆ ಮಾನವ? ಇನಿ ಪೇರು ಅಲ್ಲ ಈಗ ಅರ್ಥವಾಯಿತೆ. ಆದ್ದರಿಂದ ಕೊಡುವುದಕ್ಕೆ ನನ್ನಲ್ಲೇನೂ ಇಲ್ಲ. ಕ್ಷೀರವನ್ನು ಕೊಟ್ಟೆ ಅಂತಾದ್ರೆ ಮುಂದೆ ನಿನಗೆ ಪುಣ್ಯ ಎನ್ನುವಂತಹ ಅಖಂಡವಾದ ಪುಣ್ಯದ ಸೂರ್ಯೇ ಲಭಿಸ್ತದೆ. ಅಖಂಡ ಬಡ್ತಿ ಓ ಈ ಖಂಡ ದಾಂಟದಿ ಇರ್ಪೋಲಿ ಮೂಲ ಧರ್ಮದಾಲ ತಿಕ್ಕೋಜಿ ಇದಕ್ಕೆ ಬಾರಿ ಗೊತ್ತೇನೆ ಪೆತ್ತ ಸಾಂಖ್ಯ ಬಂಗೆ ಎತ್ಕೊಂಡು ಗೊತ್ತದ ಒಂಜಿ ಪುಲ್ಯ ಕಾಂಡೆಗಳ ಅಕ್ಕದು ಶುರು ಮಲ್ತಾಡ. ಪುಲ್ಯಕಾಂಡೆ ಎಂದರೆ ಏನು ಮಾನವ? ಬಲ್ಪು ಒಂಚಿ ಬಲ್ಪು ಬಲ್ಪಿನಿ ಸೂರ್ಯ ಬರಿಯರ ದುಂಬು ಜತ್ತು ನಗಲು ಲಕ್ವ. ಸೂರ್ಯ ಬರುವಾಗಲೇ ನೀನು ಸಾಯುವೆಯಾ? ಓ ದೇವ, ಸೂರ್ಯ ದೇವರು ಬರಿಯರ ದುಂಬು ಜತ್ತಿತ್ತು ನಗಲಿ ಲಕ್ವ ಲಕ್ಕದ ಹೇಳುವಾಗಲೇ ಮಾತು ಬರುವುದಿಲ್ವೇ? ಈರೇದು ಪೇರು ಕೊರಿಯರಾಪಚಿ ಕಾಸು ಕೊರ್ದ ಮಾತ್ರ ಇಜ್ಜಿನ ಪೊಲೆ. ನನ್ನಲ್ಲಿ ವಿತ್ತ ಇಲ್ಲ ಮಾನವ. ವಿತ್ತ ಇಜ್ಜನ ಮೂಳು ಪೇರಿಜ್ಜಿ ಕ್ಷೀರ. ಅಯ್ಯೋ ದಾಹ ತಡೆಯುವುದಕ್ಕಾಗುವುದಿಲ್ಲ. ನೀರು ಬರ್ದು ಮಳೆ ವೈಟ್ ಪೋನಾಗ ಈ ಖಂಡ ದಾಟಿದೆ ಪೋನಾಗ ತೋಡು ದಿಕ್ಕುಡು ಬರ್ತಿರ ತೋಪ್ನ ನೀರು ಬಾರಿ ಸುತ್ತ ಬೇರೆ ನೀರು ಬರ್ದು ಪೋಲೆ ಅವೇ ಮರ್ಯಾದಿರ್ ಬೋಡು ಮರ್ಲಿರಲ್ಲಿ ಅದನ್ನು ತಂದಾದರೂ ಕೊಡು ಮಾನವ. ನೀರು ಎನ್ನ ನೀರು ಪಟ್ನ ಬೆಲೆ ಯಾಕೆ ಪೇರು ಬರ್ತಾನೆ ಪೇರು ಗುರ್ರಂಡು ನನಗೆ ಸ್ವಲ್ಪ ಕುಡಿಯುವುದಕ್ಕೆ ಕೊಡು ಮಾನವ. ಇಂಚಿನ ಮಾನವ ಇದಾಯ ಈ ನಮ್ಮನೆ ನಾನು ಮಾನವ ಮಾರಾಯ ಕೊಡು ಮಾನವ. ಕೊರ್ಪುಜಿ ಬೋಯಿ ಬೋಕಡೆ ಮರ್ಲು ಹತ್ತಿರ ವೆದಮಾಚರ್ದು ಇಂಚಿನ ಪುದರಣ್ಣಿ ನಾರದ ಎನ್ನುವ ಹಾಗೆ. ನಾರದಿ ಇಚ್ಚಿಲ್ಲ ಮಗಳು ಗತ್ತದಾಗ್ಲಿ ಏಸವಲ್ತದ ಜೀದಿ ಮಂಗೆ ಅಲ್ಬಳತಲಿ ಇರು ಒಂಚು ವಾವುಡ್ತಾರೆ ಬಲ್ಲಿ ಸ್ವರ್ಗಲೋಕ
ಅನಜೆ ಇರೆ ತುಳು ಸನ್ನಿ ಬಗಲಿಯರಿ ಅಲ್ಲೂ ಅಲ್ಲ, ಬ್ರಹ್ಮಲೋಕ ಸತ್ಯಲೋಕದಲ್ಲಿರುವವ ನಾನು. ನನ್ನ ಉಗಮ ಎನ್ನುವುದು ಸತ್ಯಲೋಕದಲ್ಲಾಯಿತು, ನನ್ನದಾದ ಕರ್ತವ್ಯ ಪ್ರಜ್ಞೆ ಎನ್ನುವುದು ವೈಕುಂಠದಲ್ಲಿ ನನ್ನನ್ನು ವ್ಯಾಪಿಸಿತು. ತದನಂತರ ಕೈಲಾಸವನ್ನು ಸೇರಿದೆ, ಅಲ್ಲಿ ನನಗೆ ಕರ್ತವ್ಯ ಜಾಗೃತಿಯಾಯಿತು. ತದನಂತರ ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡಿ ಸ್ವರ್ಗ ಮರ್ತ್ಯ ಪಾತಾಳಗಳೆನ್ನುವಂತಹ 3 ಲೋಕಗಳಲ್ಲಿ ನಿರಂತರವಾಗಿ ಸಂಚಾರವನ್ನು ಮಾಡುತ್ತಾ 18 ಬ್ರಹ್ಮಾಂಡಕ್ಕೆ ವ್ಯಾಪಕನಾಗಿ ಮೆರೆಯುತ್ತಿರುವಂತಹ ನಾರದ ನಾನು. ಈ ಪಾತಾಳ ಹೋಪಾರ ಹೌದು. ಅಪ್ಪಗ ಅಂಬಣ್ಣನ ಇಲ್ಲಡಿ ಬೊಳ್ಳಿ. ಯಾರು ಅಂಬಣ್ಣ? ಆರ್ಲೊಂಜಿ ವೇಸುದ ರೆಡ್ಡೆ ಕಲಾವಿದೆ ಆರ್ನ ಇಲ್ಲಡಿ ಬೊಳ್ಳಿ. ಅವು ಕಲಾವಿದಿರಿ ಅಂತ ಅರ್ತಾವ್ ಎಂಕರ್ತಾವ. ಮಾನವ, ನನಗೆ ಕುಡಿಯುವುದಕ್ಕೆ ಕ್ಷೀರ ಕೊಡು. ಹೊರ ಕೊಡ್ಲಿ ಬರಿದ್ದಾವು ಕ್ಷೀರ ಬುಪ್ಪಜಿ ಈ ಜನ ಏಸುದಾರ ಕಡಪಡ ಅದು ಯಾರು ಮಾನವ? ಅದು ಬುಡಿದ್ದಿ ಮಾನವ. ಮಾನವಗಿ ನಾವು ಪೂರ ಅಂತ ಹೊರ ಪೋಯರ್ ನೆಟ್ಟೆ ನಿನ್ನ ಭಾರ್ಯೆಯೇ? ಬಾರಿ ನಿನ್ನ ಭಾರ್ಯೆಯೇ? ಬುಡಿದ್ದಿ ಧರ್ಮಪತ್ನಿ ಬುಡಿದ್ದಿ ಧರ್ಮಪತ್ನಿ ಅವ ತಾಡ. ನೀನು ನನಗೆ ಕ್ಷೀರವನ್ನು ಕೊಡಲಾರೆ. ಕೊರ್ಪುಜಿ ತಾನೆ. ನೀ ಏನು ಹೇಳಿದ್ದಿ ಇಷ್ಟರವರೆಗೆ ನನಗೆ ಅರ್ಥ ಆಗ್ಲಿಲ್ಲ. ಹಾಗಂತ ಒಂದು ಸ್ಪಷ್ಟವಾಗಿ ಅರ್ಥವಾಯಿತು. ಒಬ್ಬ ಹಸಿದು ಬಾಯಾರಿ ಬಂದ ಅಂತಾದ್ರೆ ಅವನಿಗೆ ಏನೂ ಕೊಡುವಂತಹ ಒಂದು ಎಳ್ಳಷ್ಟು ಒಳ್ಳೆಯ ಮನಸ್ಸು ನಿನ್ನಲ್ಲಿಲ್ಲ ಅಂತ ಅರ್ಥ ಆಯ್ತು. ಆದ್ದರಿಂದಲೇ ದೇವರು ನಿನ್ನನ್ನು ಹೀಗೆ ಸೃಜಿಸಿದ್ದಾನೆ. ಬೆಚ್ಚ ಸಾವೇನೆ ಏನಿಲ್ಲ ಮಂಗೆ ಹೇಳ್ಬಿಡಿ ಇಂಚನೆ ಬಾತಿರ್ದಿ ಮಂಗೆ ಹೇಳ್ತಿದ್ದೀರಿ ಅಂಜಿ ಮುಳ್ತಾರೆ ಅಂಜಿ ನನಿತ್ತು ಸಾಲ ಕಟ್ಟೋಚ್ಚಾಗ್ಲಿ ತಿಂಗಳು ಪೆತ್ತದಟ್ಟು ಸಾಲ ಇರ್ತಿದ್ದ ಇಂಬ್ಯಾಲೆ ಕೊಂಡು ಮಾತ್ರ ಧರ್ಮದೊರಡು ಸಾಲ ಇರ ಇಂಬ್ಯಾನ ಅಮ್ಮೆ ಕಟ್ಟುವೇರ ಅತ್ತ ಎನ್ನ ಕುಟುಂಬದ ಕಟ್ಟುವೇನ ಆಸೆ ಜನ ಇದು ಪೇರಿತ್ತ ಹಾಳಾಪುಡಲ್ವಾರೆ తెలిగల్జిగాదిని కలిమారు చోమేని నీలే కాదు బేలే పిల్దే కలిమారు చోమెని నీలే కాదు బేలే పిల్దే చోమే నీలే కాదు బేలే పిల్దే పలదాంతే పోవల్దు ఉల తొల్జి ఎట్టెಪ್ಪೋ పలదాంతే పోవల్దు ఉల తొల్జి ఎట్టెಪ್ಪೋ పలిపుడు పాడ్బెగిల్దే తెలిగల్జిగాదిని కలిమారు చోమెని నీలే కాదు బేలే పిల్దే చోమె నీలే కాదు బేలే పిల్దే ಜನಕ್ಕೂ ఉందే ಮತ್ತೆ ಈ ನಮ್ಮನೆಯಲ್ಲಿ ಎತ್ತುನುಂದಾಂಡ ಯಾಂದಲ ನೆಲಟುಲ್ಲೇನ ಅಲೆ ಕುಬೇಟು ಪುಣ್ಯಾನ್ ಅಂದ ಪರಿಹಾರಾಮ ಸರ್ ಅಪ್ಪನ ಇಲ್ಲ ಅತ್ತಿಯ ಇಲ್ಲ ಅತ್ತಿಯ ಏನ ಕಸುಬು ಕೊಡಿಟ್ಟತ್ತ ಅಂದ ತಾರಿದ ಕೊಡಿಟ್ಟು ಮುರ್ತೆ ಮೂರು ನಾವು ಅಕ್ಕಳು ಈ ನಮ್ಮನೆ ದೊಡ್ಡ ಬಿಚ್ಚಾದಲ್ಲಿ ಎತ್ತುನುಂದಾಂಡ ಅಮಸರೋಡು ಯಾನು ತಿರುಗದ ಕೈ ಬುಡಿಯಲ್ದಾಂಡ ಎಣ್ಣ ಸೊಂಟ ತನ್ನ ಬೊಲಿಯವನು ಕೈಲೇ ಪೊಡೋ ಬಕ್ಕ ಎಲ್ಲಲ್ಲಿ ಅಂದಂದೆ ಇವತ್ತೊಂದು ಕೊನೆ 4 ಜನ ಬೊಡ್ಚ ಆತಲ ಅಮಸರ ಈ ಪರ್ಪುನ ಒಂಜಿ ಅಭ್ಯಾಸ ಶುರುವಾಂಡ ಅಂಚೆನೆ ಅದು ಪರ್ಪುನ ಬೋರ್ಡ್ ಅಭ್ಯಾಸ ಇಜ್ಜಿನ ನಿಕ್ಕು ಬೇಲೆ ಎಂಕ್ ಬೇಲೆ ಹೊಚ್ಚ ಎನ್ನ ಬಂಜಿ ಜಿಂಜೊಚ್ಚ ಎನ್ನ ಒಂಜಿ ಕಸುಬು ಬಕ್ಕ ಅಂದ ಜನ ಅಣ್ಣ ಇಜ್ಜಿ ಯಾನು ಜಾರಪ್ಪಿ ಜೊರತಿ ಜಾರಪ್ಪಿ ಜಾರಪ್ಪಿ ಇರಕ್ಕೆ ಪಾಡ್ನ ಅಭ್ಯಾಸ ಉಂಡ
ಅವ ಅಂಚಾದಿರೇಗ ಗುರ್ತ ಕಡಿಮೆ ಪರ್ಪುಣಕಲ್ಲ ಕೇಳಲಿ ಎರಡ ಕೇಳಲ್ಲ ಎನ್ನ ಇಲ್ಲಿ ತೋಚಿಪೋಯಿರು ಎನ್ನ ಈ ಕೊಟ್ಟಿಗೆ ತೋಚಿಪೋಯಿರು ಈ ಕಲ್ತ ಕಡಂಗನ ತೋಚಿಪೋಯಿರು ಯಾನ ಮತ ಬರೆದು ಕೊಡ್ದು ಪ್ರಚಾರ ಊರಿನತ್ತು ಅವು ಬಾಯಿಡ್ದು ಮತ ಪ್ರಚಾರ ಓದ್ತೀನಿ ಒಂದು ಬಣ್ಣ ಎಂಗಳೊಂಜಿ ಕುಲತ ಕಸುಬು ಕುಲೆತ ಕಸುಬು ಅತ್ತಿ ಕುಲೆ ತೆಂಚಿನ ಕುಲ ಕಸುಬು ఒక దుమ్ము దక్కులోంచి పాతేరవంత కసుబుకు పోడదు జాతియ అత జాతికి పోడదు కసుబా నేను ಮತ್ತೆ ನಮ್ಮ ವಿಮರ್ಶೆ ಮಲ್ಪರೆ ಪೋರೆ ಬೆಳ್ಳಿ ಉರಿಯರೆ ಕುಂಜಿ ಕಸುಬು ಉಪ್ಪುಂಡು ಇತ್ತೆ ಮೀನು ಬತ್ತು ನಕಲು ಏರು ನಮ್ಮಡ ದಾಪುಂಡವು ಅಕ್ಲೇನು ಮರಕ್ಕಲೇರು ಮಲ್ಪೇರು ಕರ ಮಲ್ಪು ನಕಲು ಉಪ್ಪೇರು ನಮಕ ಹಾಪುಂಡವು ಅಕ್ಲೇನು ಮೂಲ್ಯ ನಕಲು ಮಲ್ಪೇರು ವಾದ್ಯ ಊರು ಪುಣಕಲು ಉಪ್ಪೇರು ನಮಕ ಹಾಪುಂಡವು ಅಕ್ಲೇನು ದೇವಾಡಿಗೆ ಮಲ್ಪೇರು ಅಂಚೆನೆ ಕಲಿಮಾರುನೇ ಎಂಕುಲು ಪೂಜಾರುಲು ಅನ್ಪೇರು ಅಯ್ಯ ಮಾತ ಕೋರಿ ದುಂಬ ತೆತ್ತಿ ದುಂಬ ಅಂತ ಕೇಳಾರ ಬೋರೆ ಬೆಳ್ಳಿ ಅವು ಕಟ್ಟಲೆ ಬತ್ತಿ ನಾವು ಅಂಚೆ ಜಾತಿ ಕೊಂಚಿ ಕಸುಬು ಉಪ್ಪು ಬಕ್ಕ ಜಾತಿಯೇ ಚಂದಿನ ಕಸುಬುಲ ಉಂಡು ಅವು ನಿಕಲ್ ನಾವು ಬಕ್ಕ ಕಲಾವಿದರಿಗೆ ಜಾತಿ ಉಂಡಿ ಬಕ್ಕ ಐಕ್ ದೇವರ ದಯಾಕಲ್ನ ವಾ ಜಾತಿದಾರಲ ಭಾಗವತಿರ ಪೂಜರ ವಾ ಜಾತಿದಾರಲ ಚಂಡೆ ಬೊಟ್ಟು ಜರ ವಾ ಜಾತಿದಾರಲ ಮೊದ್ಲೇ ಬೊಟ್ಟು ಜರ ఒక్క ಕೆಲವು ದಾಲ ಗೊತ್ತು ಜಲ ಚಕ್ರ ಸಾಲ ಬೊಟ್ಟುನಲ್ಲ ಉಳ್ಳ ಐಕ್ಲೆಗೆ ಇಂಚಿನ ಅಂದೆ ಕಾಲೇನೆ ಗೊತ್ತು ಪೂಜಿ ಅಂಚಂದ ಒಯ್ಪು ನಾವು ಶಕ್ತಿ ಉಂಡೆ ಅವು ಮಾತೆರೆಗ್ಲ ಮತ ಬರ್ಪೂಜಿ ಅವು ಹಿರಿಯಕಲ್ನ ಪುಣ್ಯದ ಫಲ ಬೋಡು ಅಂಚಂದ ನಂಗೆ ಗೊತ್ತುತ್ತಿಲ್ಲ ಮಲ್ಪುನ ಎಡ್ಡತ ನಮ್ಮ ಅಂಚ ಕಂಡಬಡಿ ಜನಕ್ಕಳು ಮತ ಬರ್ಪೇರು ಮತ ಕೆಲವು ಮತ ಎಡ್ಡಂತಿನ ಬರ್ಪ ಕೆಲವು ಮತ ಎಲ್ಲೇ ಕೊರ್ಪೆ ಬಂದು ಬೋಪುನಿ ಒಕ್ಕ ನಾಲೈದು ದಿನ ತುವರ್ ಚಿಕ್ಕರೆಜ್ಜಿ ನೆನೆ ಪುಲ್ಲೆ ಪುಲೆಜ್ಜಿ ಮನದಾನಿ ಬರ್ತದೆ ಕೋಡೆ ಅನಿ ಎತ್ತು ಬರ್ತೆ ಆಗ ಫರ್ಲಗ ಆಕಲ್ ಸೈದನೆ ಆಗಿ ಒಕ್ಕ ಪರ್ಪುಣ ಚುಚ್ಚೂರು ಅಭ್ಯಾಸ ಬೋಡಿ ಆ ಅಭ್ಯಾಸ ಎತ್ತುಂಡ ದಾನೆ ಮಣ್ಣ ನಂಗೆ ಬೊಕ್ಕೋರಿನ ಸಾವ ಸೊಪ್ಪುಜಿ ಅವ್ ನಂಗೆ ಪಾತೇರಿಯರ ಜನ ಬೊಡ್ಚಿ ಬೊಕ್ಕ ಅವ್ ನಮ್ಮ ಮಾತಿಗೆ ಪಾತೇರ ಉಪ್ಪುಂಡವು ಬೊಕ್ಕ ಈ ಹೊಗ್ಗೆರ ಇಲ್ಲು ಬೋಡುಂದು ಲಜ್ಜಿ ಓಲನ್ಲ ಬುರೋನು ಹಂಚಿ ಬೊಕ್ಕ ವಿಷಯ ಗೊತ್ತುಂಡ ಇರು ಎತ್ತೇ ಪರ್ಲೆ ಅಣ್ಣ ಬೊಕ್ಕರೆಗೆ ತೊಂದರೆ ಅರೆ ಬೈ ದಯನ್ ಬರೀ ಒಂದು ವೇಳೆ ಸಾದಿಡು ಬೂರು ಎತ್ತಿಲ್ಲಲ್ಲ ಬರಿಕ್ಕು ಬೂರು ಅನಂತ ತೊಂದರೆ ಕೊರ್ರೆ ಬೈ ಬರಿಕ್ಕು ಬೂರಿರ್ಲ ಮಲ್ಲೆಜ್ಜಿ ఆయన ముసుంటు నాయన అక్కరే వెళ్ళి అవు ఏసిಗೆ ಒಂದು ವೇಳೆ ನಾಯಿ ನಕ್ಕಂಡಲ್ಲ ಮಲ್ಲೆಜ್ಜಿ ನಾಯಿದ ಮುಸುಂಟು ఆయన ಅಕ್ಕರೆ వెళ్ళి ಅವು ಕುರ್ತಿನಾಗ ಬಿಟ್ಟು ಊರು ಪಾತೆರ ಕೊಂಚ ಪನ್ಪುನಿ ಕುಸಾಲು ಬೋಡತ್ತ ಬೊಲ್ಪು ಬೊಲ್ಪುಗೆ ಮಾರಿನ ಕಣತಿಂಡಿ ಎಪ್ಪತ್ತುಂಡಲ್ಲ ಕಡಬಾರ್ದು ಬೋಪಿನಿ ಕೊರಂದೆ ಗೊತ್ತುಜ್ಜಿ ಗೊತ್ತುಂಡಿರೇಜಿ ಎಂಕ್ ಏರಲ್ಲ ಮೀನಿ ಸಾಲ ದೀದಿ ಮೀನಿ ಏರ್ಲ ಕೊರ್ಜಿಯರ್ಡ ಮೇನಚೂರು ಪರ್ಪದ ಕಡಪುರ್ನ ಮೇ ಅವಳು ಹಾಕದಲ್ಲ ಕಡಪಿ ಅನ್ನಂದು ಐಕ್ ಬೋಡದ ಏನ ಅಂದಿ ಒಂದಿನಿ ಬೊಕ್ಕ ಈ ಅಂಚಿನ ಮತ್ತ ಪೆಟ್ಟದಕ್ಕಲೆ ಒಂತಂತೆ ಬೋಡಾಪು ಮೂಲ ಮತ್ತೆ ಗಲ್ಟ ಮತ್ತೆ ಪಿದಾಯ ಬಾಟ್ರೆ ಜನ ಬುರ್ಚಿ ಮಾತಾಕಟ್ಲ ದೀಪುನ ಐಕ್ಯತ ಬೊಕ್ಕದ ಲೆಕ್ಕ ಬರ್ತೀಗ ದಾಳೆ ಓ ಸೋಮ ಇಂಕೆ ಕಲಿನೋತೆ ಕೊರು 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 ಓ ಸೋಮ ಇಂಕೆ ಅಮೃತ ಕೊರು 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 ಓ ಸೋಮ ಇಂಕೆ ಕಲಿನೋತೆ ಕೊರು 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 ಓ ಅಮಲಾ ಪಿಂಚೆ ಅಮೃತ ಕೊರು 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 ಲೋಕಪೂರ ತಿರುಗುಂಡತ್ತ ಪಾಕ ಮಂದೆ ತೋಜುಂಡತ್ತ ಲೋಕಪೂರ ತಿರುಗುಂಡತ್ತ ಪಾಕ ಮಂದೆ ತೋಜುಂಡತ್ತ ಸೀಕ್ ದೂರ ಪೋಪಿಂಚಿ ದಿನಲ ಪರ್ಕಯ ಸೀಕ್ ದೂರ ಪರ್ಪಂಚಿ ದಿನಲ ಪರ್ಕಯ ಓ ಸೋಮ ಇಂಕೆ ಕಲಿನೊಲ್ತೆ ಕೊರು 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 ಆಕು ಸೋಮ ಇಂಕೆ ಕಲಿನೊಲ್ತೆ ಕೊರು 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 ಪರೋಡ್ ತುಂಬೆ ಈ ತುಪ್ಪುನಾಗ ನನ್ನ ಪರ್ದಿಗೆ ತುಪ್ಪಿ ಮೇಲೆ ಪಿಲ್ಲಿ ನಾ ಸಾವಲಿನ ನಾನು ಏನೋ ಬೈತೀನಿ ಗಾಳಿ ಬಾರಿ ಖುಷಿ ಜರಬೇಣ ಒಂಜಿ ಆಂಡತಿ ಏನ ಆಂಡ ಒಂಜಿ ಎಂಚಿನ ಆಂಡು ಜಾಗದ ಬೇರ ಏರ್ನ ನನ್ನ ಆಂಡ ಒಂಜಾಂಡು ಒಂಜಾಂಡು ಹೂವ ಹಣ್ಣು ಮಾರೆ ಜಾಗದ ಬೇರೆ ಒಂಜಾಂಡು ಎಂದು ಆಯ್ಕೆ ಅಂದಾದ ಈ ಸೈಯೋಡಿ ಹಣ್ಣು ಅತ್ತೆ ಎಣ್ಣೆ ಈತನಟ್ಟದ ಏತುಂಡು ಬಾಕಿ ದಪ್ಪಿ ಬಾಕಿ ಎತ್ತುಂಡು ತುಲೆ ಬಾಕಿ ಎತ್ತುಂಡು ತುಲೆ ಬಾಕಿ ಪಾಕ ಉಂಡು ಇದೆ ತುಂದಿನ ದೆಪ್ಪಲೆ ಇನ್ನ ಉಂಡಾತ ಬರೆದಿಪ್ಪ ಬರೆದಿತ್ತಿನ ಉಂಡು ಮಾತಾ ಎಲ್ಲ ಹೊರಪ ಎಲ್ಲ ತೆಲ್ಲ ಮಲ್ಲ ಆತುಂಡು ಎಂಗಾಯನ ಪೀಟಿಗೆ ತುನಗನೆ ಅಂದ ಜಾತ
ಬೇರೆ ಆತನಿಗೆ ನಿರ್ಣಯ ಬಂದ ಆನ ಮಗ ಲೆಕ್ಕ ದುಡ್ಡು ಕೊರು ಪೂಜೆ ಲೆಕ್ಕ ತೂಲೆ 75 ಲಕ್ಷದ ಜಾಗಿ ಏರ್ನ 75 ಲಕ್ಷದ ದೆತ್ತೊಂಡೆ ನಾನು ತೋಜಾಯಿ ನಾವು ಈ ತೋಜಾಯಿ ನಾವು ಅಕಲ್ದೆಲ್ಲ ಕುರ್ಜಿಯರ ಇಜ್ಜಿ ದೆತ್ತೊಂಡು ನಕಲು ರಡ್ಡು ಅಂದು ಕೊರನ ನಕಲ್ನ ಪುಡ್ಯಾಡ್ದು ಒಂಜಿ ಒಟ್ಟು ಮೂಜಿ ಬರ್ತಿಯತ ಮೂಜಿ ಲಕ್ಷ ಹೆಂಗ್ ತಿಕ್ಕೊಂಡು 3 ಲಕ್ಷ ತಿಕ್ಕೊಂಡು ಎಲ್ಲಂಜಿ ಬರೆ ತಿಕ್ಕಿದ್ದೀನಲ್ಲ ಸೋಮವಾರದನಿ ಬರೆದು ಹೊರಿಯರ್ ಹಾಕ್ಲಿ ಆತ ಬಾರಿ ಅಡ್ಡ ಖುಷಿ ಮಲ್ಲಾಡು ನೀ ಎತ್ತದ ಮನುಷ್ಯ ಬಂಡೈ ರಡ್ಡ ಆಮೆ ಹಿಡಿದು ತಿಕ್ಕೊಂಡು ಒಂಜಿ ಈಮೆ ಹಿಡಿದು ತಿಕ್ಕೊಂಡು ಒಟ್ಟಿಗೆ ಮೂಜಿ ಲಕ್ಷ ಯಾಪ ತಿಕ್ಕೊಂಡು ಎಲ್ಲಂಜಿ ಸೋಮವಾರದನಿ ಅಂಗಾರದನಿ ಪರ್ಯವಲ್ಲ ಆಯ್ತಾ ಅಂತ ಎಂಕ್ ಏರುಳ್ಳೇರಿ ಎಂಕ್ ಬುಡೆದ್ದು ಜೋಕುಳುಂಡ ಅಪ್ಪೆಮ್ಮೆ ಉಂಡ ಎಂಕ್ ಹಿರೇನ ಬುಡ್ಡ ಏರುಳ್ಳೇರಿ ಜಾರಪಣ್ಣ ಯಾನತಿ ನೀನು ಅಮ್ಮೇನ ಮರೆ ಅಂಚತ್ತಿ ಅಮ್ಮೆ ಅಂದತ್ತಿ ನೀನು ಬುಡಿದ್ಯಾ ಮರೆ ಏನಿ ಮೂಜಿ ಲಕ್ಷ ತಿಕ್ಕೊಂಡ ಈರ್ನ ಗಡಂಗನ ಪೊತ್ತಾಗಣಮ್ಮ ಅಲ್ಲ ನಾನು ಅವೊಂಜಿ ಬಾಕಿ ಈ ಗಡಂಗ ಬೊತ್ತ ಎಲ್ಲ ಗಡಂಗ ಬೊತ್ತವನಿ ಹೊಸತ್ ಗಡಂಗ ಮಲ್ಪುಗೈ ಓ ಅಂಚ ಹೊಸತ್ ಗಡಂಗಡಿ ಇತ್ತೆ ನಂಕತ್ತೆ ಸಾಧಾರಣ ನಮ್ಮಡತ್ತಿನ ಕಾಸು ಯಾವುಂಡ ಯಾವ ಜವು ಐಕ್ ಈರ್ನ ಪೊತ್ತುದು ನೊಂಡ ಅಂಚಿಡ್ದು ಎರ್ಡಳು ಅಂತ ತುನ್ಗ ಐಕ್ಲ ಬೊಕ್ಕ ನಿಕ್ಕೋರಂಡ ಇಜ್ಜಿ ಈರ್ ಹೊಸತ್ ಗಡಂಗ ಮಲ್ಪುಲಿ ಹೊಸತ್ ಈರ್ನೊಂದು ಮಾತ ಕೆಬಿಟ್ಟು ಮಾತ ಈತಿ ತೆಲ್ಲಿ ಹತ್ತು ಇಂಚ ನೇಲೋಡು ಪೋನಾಗ ಇಂಚ ರಡ್ ಇಂಚ ನೇಲೋಂದು ಪೋಡು ಪೋನಾಗ ನಾಲ್ ಜನಕ್ಕೆ ತೋಜೋಡು ನೇಲ್ ನಾವು ಕೆಕ್ಕಲ್ ನೇಲೋಡು ಇಜ್ಜಿ ಕೆಕ್ಕಲ್ ಇಂದು ಮಾತದ್ದಿ ಈ ನೆತ್ತ ಈರ್ನ ಬೇಗಾಡಿದವ್ರಕ್ ಮಾತಾಡ್ತಿ ಸತ್ಯ ಬಣ್ಣ ಬೇತೆ ಓಲ್ ಮಾತ ನೇಲೋಡು ಅದು ಕೆಬಿಟ್ಟಿ ಬೊಕ್ಕ ಕೆಕ್ಕಲ್ರಿಲ್ಲ ನೇಲೋಡು ಇಂಚ ಅಂದ ಯಾನು ಓಲ್ ನೇಲೋಡು ಬೊಕ್ಕ ಗೋಲ್ದ ಮರಟ ಅತ್ತ ಬೆಲ್ತ ಮರಟ ಇಜ್ಜಿ ಈರ್ ಕಾಲಿ ಗಡಂಗಡು ಕುಳ್ಳಿಯರೆ ಮಾತ್ರಿ ಕೊರಿಯರೆ 4 ಜನ ಮುಲ್ಪ 4 ಜನ ಲೆತ್ತು ಕೊರಿಯರೆ ಏಳಿಗೆ ಜನ ಯಾನ್ ದನಿ ಲೆಕ್ಕ ಕುಳ್ಳರೆ ದನಿ ಲೆಕ್ಕತ್ತು ದನಿ ಒಂಜಿ ಕನ್ನಟಿ ಮೂಲು ಮುಂಕುದ ಕೊಟ್ಟಿಟ್ಟು ದೀತು ಇಂಚದಿ ಓಡು ಕಣ್ಣು ಪುಡದಿನ ಸಮಾಂಡು ಪುಡೈನೆ ಕತ್ತಿ ಅವೊಂದು ಪೊರ್ಲು ಇಂದೆಟ್ಟು ತುಯರಿದಿ ತೂಪು ಇಂಚ ತುಯರೆ ಬಲಂಬೆ ಈರಗ್ ಬುಕ್ಕೊಂಡತಿ ಕಪ್ಪುದೊಂಜಿ ಗಾಡಿ ದಿಪ್ಪುಲಿ ಮಲ್ಲ 15 ಜನ ಕುಳ್ಳುನ ಕಪ್ಪುದನೆ ಅವಡು ಬೊಲ್ದು ಕಲಿ ಅಂತ ಬೊಲ್ದತ್ತ ಕಪ್ಪುದ ಗಾಡಿ 4 ಜನ ಆತೊರ್ದು ಈ ಒಲುಪ್ಪ ಯಾನ್ ಇರ್ನೊಟ್ಟು ಗುಳ್ಳೆ ಕಾರ್ದ ಅಡ್ಡು ಪೂಜೆ ಇಚ್ಚಪ್ಪ ಯಾನ್ ಎಂಡ ತೊಟ್ಟು ಉಂಡತ್ತೆ ಯಾನ್ ಬುಕ್ಕೊಂಜಿ ಎಲ್ಲೆ ಗಾಡಿ ದತ್ತು ಇಂದ ಬೆರಿಯಾರ ಮಂಡ್ಯ ಸಮಾಜ ಅಂದಿನ ಎಡ ಬಿಡ್ಬಿನಿ ದುಮ್ಮದ ಬಾಕಿದಿಲ್ಲ ಸುರ್ಕು ಬಾಕಿ ನಾನು ಗಾಡಿ ಕೆಪಿಟ್ ನೇಲೋಡು ಮುಂಕುಡು ನೇಲೋಡು ದುಮ್ಮದ ಬಾಕಿ ನೀರು ತುಂಬಂದಾರ ಗೊಂಡ ಕೊರ್ಪು ನೀರಿನ ಸೈ ದುಡ್ಡು ಫೋನ್ ಕೊಣಪರ ಕುಳ್ಳಿ ನಾನು ಯಾಪಲ್ಲ ತೂಪಿನ ಮೋನೆ ಬಂದ ನಿಕ್ಯಾನ್ ಕೊರ್ಪುನಿ ದುಮ್ಮದ ಬಾಕಿ ಕೊರ್ಪತ ಬಾಕಿ ಕೊರ್ಕೈ ಆಯ್ತು ಇನ್ನ ಬೇರೆ ಆಯ್ಬೇಕ ಕೊರ್ಪತ ಯಾಪ ಅಂಗಾರ ಬೇರೆ ಆಪಿನ ಅಂಗಾರ ಸೋಮವಾರ ಬೇರೆ ಆಪಣ ಅಂಗಾರದನೆ ಬೂರು ನೆನ್ನೆಕ್ಕೆ ಅಂಗಾರದೆನ್ನೆಕ್ಕೆ ಬೂರುಂದು ಬೂರ್ನು ಪೆಟ್ಟು ಬೂರ್ನು ದತ್ತು ದುಡ್ಡು ಬೂರ್ನು ನೆನ್ನಕ್ಕೆ ಸೆಕ್ಕಿ ಅಂದ ಬುಧವಾರದ ನೀರೇ ಕೊಣ್ತು ಕೊರ್ಪೆ ದುಮ್ಮದ 1,200 ಆವಡು ಅಂದು ಇತ್ತದ ಏತ್ಗೋಡು ಇತ್ತ ಬೋಡು ಏತು ನಂದ ಭಾರತೀಯ ಏತು ಬರ್ತಾಪನ್ ತುಕ ನಂತ ಬಂಡ ಬತ್ತಿನ ಗಿರಕ್ಕಿನ ಬುಡ್ರಿ ಆಪ ಜೊತೆ ಕಲಿ ಕಲಿ ಕೋಡೆದ ಬಿನಿ ಕೂಟದಾರ ಕೋಡೆದಟ್ಟೆ ಉಪ್ಪುನು ಗೊತ್ತಿರೋ ರುಚಿ ಕೋಡೆದತ್ತವು ಇನಿತಾವು ಆವಿರ್ ನಾವು ಎಂದೆ ತುಲೆಂದೆ ಹೆಂಗಿನ ನಾದುನು ಬರ್ಚಾ ಕೊರು ಮೈ ಗಿರಕ್ಕಿ ಉಂಡು ಎತ್ತಲ 1,200 ಆಪುನಡಿ ಕೂಡ ಚಾಕನೆ ಮುಂಕುಂಡು ತಿಂಪಣ ಮುಂಕುಂಡೆ ಕಲಿಗೋಡು ಬೇತ ಕೂಡ ಚಾಕಣಿ ಮೂಕ ಕೈ ಬಾತ ಬಾರಿ ಎನ್ನ ಗಡಂಗೊಂಡ ಅಂಚ ಊರುಡು ಯಾನೆವರಿ ಏಪಲ ಮಲ್ಪೆದಾರಿ ಇರಂಜಿ ಕಡ್ಲೆ ಬಲ್ಯಾರ ಮತ್ತದಲ್ಲ ಮಲ್ಪೆರ 3 ಲಕ್ಷ ಬರಡು ಬಲ್ಯಾರತ್ತ ತಿಮ್ಮಿಂಗಲ ಕನಕ 3 ಲಕ್ಷ ಬಕ್ಕ ಕಪ್ಪದ ಗಾಡಿ ಬರ್ಕೊಂಡು ತಿಪ್ಪತ್ತಿ ಬಂಗಾರದ ಪಿಂಗಾಣಿ ಆತಾ ಬರ್ ನನದಕ್ಕಲೆ ಕೊರೊಚ್ಚವು ನೀನು ಚಿನ್ನ ಪುಲಿ ಪುಲಿಗಲಿ ಎಂಜ ಅವನು ಇರಿತ್ತಾನ್ ಪರ್ವರೆ ಬಾ ಎಂಜ ಕಪ್ಪುದ ಚೂರು ಮೈಪ್ಲಿ ನಮನೆಂಡು ನಮನೆಂಡು ಮುಜರಾಸ ತಿಕ್ಕುನಂದತ್ತ ತಿಕ್ಕುಡಿ ಈ ರೇಂಜಿನ ಬೊಕ್ಕಡೆ ಪುಸ್ತಕ ಬರಲ್ಲ 1,350 ಅವ ಮೂದು ಹೆಚ್ಚಿಗೆ ಅವ ಎಂಜ ಉಂಡು ಕಲಿ ಮೆಲ್ಲೆ 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 ಅದೊಟ್ಟೆ
ಮತ್ತೆ ಎಂಚಾಂಡ್ರಿ ಕಪ್ಪುದ ಗಾಡಿ ಕಪ್ಪುದ ಎಮ್ಮ ಜನ ಕುಳ್ಳ 30 ಲಕ್ಷಲ 30 ಲಕ್ಷಲ ಅದಾ ದನಿಕ್ ಕನ್ನಡಕ ಮುಲ್ಪ ಓ ಏರ್ಲ ಜಾಗೆ ಪಾಲಾಯಿ ನಾವು ಜಾಗ ಸಾಯ್ಬೇರ್ನ ಮುಲ್ಪದ ಸಾಯ್ಬೇರ್ನ ಮುಲ್ಪದ ನಮ್ಮ ತೋಕುರ್ದ ಏರೆಗ ಮಾರ್ನಿ ಮಾರನೇ ಗೊತ್ತ ಜೇರೆಗ ಸಿಟ್ರಿ ಎತ್ತೀನಿ ಸಿಟ್ರಿ ಎತ್ತರಿಗೆ ಸಿಟ್ರಿ ಎತ್ತೀನಿ ಅವು ನಮ್ಮ ಸುರತ್ಗಲ್ಲದ ಏರಿಗೆ ಸಿಟ್ರು ಏರಿ ಅವರ್ಚವು ಪರ್ಲಗ ಮಾತಲ್ಲೇನೆ ಬರ್ಪುಣತ ತಾರತ ನಾನು ತೈವಾಂಡಿ ಬರಪ್ಪಾಂಡಿ ಉಡಿಯಾರ್ಲ ಅಬ್ಜಿ ನಾನು ಅಂಚ ಇದನ್ನ ಒಡೆ ವಿಧಾನೆ ಬಯ್ಯಾಂಡ ಬಿದಾಟ ಅಂತ ಬರ್ತುಂಡು ರತ್ತೆ ಒಂಜಿ ಎಂಜಾಂಡಿ ನಮ್ಮನೆ ಇಡೇಟ ಬತ್ತಲೆ ಕಾಡೆ ಹೆಚ್ಚಿಗೆ ಬರಿಯರೆ ಬಲ್ಲಿ ಇಲ್ಲಡೆ ಪೋಪುಳ ಹತ್ತು ಬರೋಡು ಒರೆಡ ಪಾತೆರ ತೀರ್ನ ಹತ್ತು ಬರೋಡು ಉಂಡು ಓಡೆ ಬಾಯ್ಬಾಡು ನಡೆಗೆ ಅರ್ಕಂಜಿದಲ್ಲಕ ಆತಂದು ಜತಾವು ಒಂದಿ ಏರು ಜತ ಪಕ್ಕ ಏರೇರೆ ಬಂಡ ಬಾಲೆ ಒಂದು ಸುರುಕು ದುಡ್ಡು ಕೊಡ್ತುಂಡ ಏರ್ದು ಒಂದು ಸಾಲತ ಅಂಚದ ಏರು ಜೋ ಕೋಟೆದ ಟಪ್ಪ ಇರುಂಡು ಕೋಟೆದ ಎಲ್ಲೆ ಬರ್ಪೆ ಇಂತೇನು ಪರಿಯತ ಮರ್ಯಾದಿರ ಕಾಸು ಕಂತು ಕೋರು ಎಲ್ಲೆ ಕಾಸು ಸೋಮವಾರ ಹಂಗಾರೆ ಬೂರ್ಂಡಿ ಎಣ್ಣೆಕ್ ಬುಧವಾರ ಕೊರ್ಪೆ ಕಾಸನೆ ಫೋನ ಕೊನಪರೆ ಇರಿ ಆತಿತ್ತು ನಾನು ಕುಜಿಲಿ ತರ್ಪೆ ಗೊತ್ತು ಪೆದಂಬ ತೀರ್ನ ಇತ್ತ ಏರಿ ಅಲ್ಲ ನಾನೇ ಉಲಾಯ್ದೆ ಕುಟ್ಟುಜೆ ಎಂದು ತೋಂದಿದ್ದೆ ಕಾಸನೆ ಫೋನ ಕೊನಪುನ ಅಂದೇ ನನ್ನ ಉಲಾಯ್ದೆ ಬಾತೀರ್ ಇತ್ತ ಆಯ ಬಾತೀರ್ ನರಮ್ಮನಿ ಒರಿ ಬರ್ಪುಜೇರ್ ಗಡಂಗ್ ಇರಗಂಜಿ ಬೇರೆ ಅಲ್ಪಗಂದ್ ಬತ್ತನಂಜಿ ಗಿರಾಕಿಲ್ಲ ಬಾತೇರ್ನಿ ಬೋಕ ನೇ ದನೆ ಧರ್ಮ ಬರ್ಪುಣ ಬೇತ ಕೂಡ ಧರ್ಮ ಗರ್ಪುಣ ನೀರ್ ದುಡ್ಡು ವರ್ದವನತ್ತ ನನ್ನ ಈ ಎರಡೆ ಬಾತೇರ್ನಿ ಎರಡೆ ದನೆ ಎರಡ ಬಾತೇರ್ನಿಯ ಮರ್ಯಾದಿಡ ಒಂದ್ಸಾರತ್ತ ನಾನು ತೋರಕಪ್ಪಿ ಇಲ್ಲ ಮೂಜಿದಿಂತ ಬುಧಾರದನಿ ಕೊರ್ಪೆ ಬುಧಾರದನಿ ಬುಡಿಯಾರ್ಲ ಅಪ್ಪುಜಿ ಮೇನು ನಾನು ಬಾತೇರ್ನಿ ಬುಧಾರ ಕೊರ್ಪುಂಡಿರಿ ಗಾವ ಬುಧಾರ ಬಂದನು ನಾರದ ಭುವಿಗೆ ಅಂದು ಚಂದದಿ ಹರಿನಾಮ ಪಾಡುತ್ತಲಾಗಿ ಬಂದನು ನಾರದ ಭುವಿಗೆ ಅಂದು ಹರಿನಾಮ ಪಾಡುತ್ತಲಾಗಿ ನಾರದ ಬಂದನು ನಾರಾಯಣ 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 ಅಚ್ಯುತ ಅನಂತ ಕೇಶವ ಮಾಧವ ಮಧುಸೂದನ ನೆಕ್ಲೆಗೆ ಮಾತ ಜಾಗ ತಿಕ್ಕುನು ಮೂಲೆನ ಅಂದ ಮಾರ ಇದೇನಗಿರ್ ನಮ್ಮ ಚಿಲ್ಲರಿ ನಿಂದ ಮಧುಸೂದನ ಚಿಲ್ಲರಿ ಉಂಡ ಮಾರ ಏತೆತ್ತ ಕೊಡು ಮೇರೆ ಒಂದು ಏಸ ವೈದ್ಯ ಕೊಡ್ದು ಕಾಡು ಏತೆತ್ತ ಚಿಲ್ಲರೆ ಏಸಂದು ನಾರಾಯಣ 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 ನಾರಾಯಣರಿಗೆ ಎಂಕಲ್ನ ಐತರಿದೆ ಆತನೆ ಇಂತ ಮಾರ ಐನಿ ಬಾಡೋ ಏಸ ವಡ ಬೈದೆ ಪಾಪ ಬೈದಿನ ಕೊಂಚ ಕೊಡ್ದು ಕಾಡ ಪೂರ್ಣ ನೀ ಮಾಡ್ಬೇಕು ನಾರಾಯಣ ಇದ್ದೀರಿ ಒಂದು ವಾವುರಪ್ಪ ನಿನ್ನ ಒತ್ತು ಬರ್ತೀನಿ ಕಾವುರ ಕಾವುರೆ ವಾವೂರ್ಯ ವಾವುರ ವಾವೂರ್ದೇ ನೀನಾರು ಮೀಯರೆ ಸಂಕಟನ ನೀನಾದು ಅಷ್ಟು ಮೊನ್ನೆ ಸಮಾಧಾನ ಹೆಂಗೆ ಅರ್ಥ ಆಪು ನಾವು ಕೆಲವ್ದು ಅರ್ಥ ಆಪು ನೀನಾರು ಬೋಡೈನ ಅರ್ಥ ಕೆಲವ್ದು ಅರ್ಥ ಬಣ್ಣ ಏಸೋಗದಕ್ಕ ತುತ್ತೈತಕ್ಕ ಭಾಷೆ ಅವಂದು ಇತ್ತೆ ಮಾರೇ ಮೆತ್ತಂದ ಇದಾಯ ಮಾರೆ ಇಂಚೆ ಹೆಸ ಮಾಡಿ ಈ ಓಲಿಯ ಹೋಗುದೀನಿ ಮಂಡ್ಯ ಸಮಾಧಾನ ಈಗ ತುಯ್ಯರ ಜಾಗ ಓದಿಕ್ಕೆ ನೀಗ ಅಂಚ ತುನ್ನ ನಾರದು ತೋಜು ನನಗೆ ತೋಜು ನನಗೆ ತೋಜ ಅಂಚಿನ ಮೇಟಿ ತುನ್ನ ಮಾತ್ರ ನೀನಾರು ನೀನಾರು ಅವು ಪೆಚ್ಚ ಅವು ಆಡ ಬರ್ತೀರಿ ಬರ್ತಿ ನೇ ಉಂಟು ಯಾರು ಪಾತೇರು ಈ ಕುಲ್ಲು ಲೆಪ್ಪು ಪೂರ ಈ ಮಾತು ಒಲ್ತೆ ಇದೇನು ಇದೇನು ವಾತಾವರಣ ಹೀಗಿದೆ ಇದು ಗಡಂಗು ಗಡಂಗು ಗಡಂಗ್ ಗೊತ್ತುಂಟ ಗಡಂಗ್ ಗಡಂಗ್ ಅದು ಗಡಂಗ್ ಅದು ಚೆಂಡೆ ಮಲ್ಲ ಇದು ಗಡಂಗ್ ಗಡಂಗ್ ಡಂಗು ಪರ್ಪುಣ ಗಡಂಗ್ ಮಧ್ಯಾಹ್ನವರೆಗೆ ಕುಡ್ದ ಮೇಲೆ ಡಿಂಗ್ ಗಡಿಂಗ್ ಒಂದು ಪರ್ಪುಣ ಪರ್ಪುಣ ಮೂಲು ಕುಡಿಯುವುದಕ್ಕೆ ಅಯ್ಯೋ ಅಯ್ಯ ಮೂರು ಲೋಕವನ್ನು ಮುಕ್ಕಾಲು ಗಳಿಗೆಯಲ್ಲಿ ಸಂಚಾರ ಮಾಡಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡಂತಹ ನಾರದ ಮಹರ್ಷಿ ನಾನಾಗಿದ್ದೇನೆ. ಮೂರು ಲೋಕವನ್ನು ಸಂಚರಿಸಿದೆ. ದಾಹ ಎನ್ನುವುದು ತಡೆಯುವುದಕ್ಕೆ ಸಾಧ್ಯ ಇಲ್ಲ.
ನನ್ನ ಈ ದಾಹವನ್ನು ತ್ರಷೆಯನ್ನು ನಿವಾರಿಸುವಂತಹ ಒಬ್ಬ ಒಳ್ಳೆಯ ಉತ್ತಮ ವ್ಯಕ್ತಿಯ ಹಾಗೆ ನಿನ್ನ ಮೋರೆ ಕಾಣಿಸ್ತಾ ಇದೆ. ಮುಖದಲ್ಲಿ ಓಜಸ್ಸು, ತೇಜಸ್ಸು, ಆಯಾ ಆಕೃತಿ, ಭಾವ, ಭಂಗಿ ಇದನ್ನೆಲ್ಲ ನೋಡುವಾಗ ನೀನೊಬ್ಬ ಉಚ್ಚ ಕುಲದಲ್ಲಿ ಹುಟ್ಟಿದವರ ಹಾಗೆ ಕಾಣಿಸ್ತಾ ಇದೆ. ಪಾತೇರ್ನ ತುಲ ಒಂಜಿ ನೂದಾನ್ಲ ಕೊರಡು ನೆಂದಿನ ಕನ್ನಡ ಪೂರ ಬಾರಿ ಸ್ಪಷ್ಟ ಉಂಡು ಅವಳ ಕಡೆಗೆ ಉಚ್ಚಂದ ಬಂಡತ ಮರ ಇರೇಗ ಗೊತ್ತಾಯ್ತು ಹುಚ್ಚತ್ತು ಹುಚ್ಚ ಹುಚ್ಚ ಮರ್ಲೆ ಮರಲೇ ಅರ್ಥ ಆಪುನು ಈ ಮರಲೇ ಮನೆ ಬದಗಳು ಅದೇ ಓ ಹಾಗಲ್ವಪ್ಪ. ತುಳುವಾರ ಪೂಜನಿಕ್ ನೀನೊಬ್ಬ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವರ ಹಾಗೆ ಕಾಣುತ್ತಾ ಇದ್ದಿ. ತುಳುವಾರ ಪೂಜ ಆಯ್ವಲ್ಲಿ ಮಲ್ಲೆ ಸಮಾಜ ಅವಳು ಒಲ್ಲೂರ್ ನೀ ನಿನ್ನ ನಾಮಧೇಯ ನಾಮೋ ತೂದಿ ಇಂಡಿಯಾ ನಿಕ್ ತುಳುವಾರ ಪೂಜೆ ಭಾಷೆ ಅಜ್ಜಂದಿನ ನನ್ನದು ದೇವ ಭಾಷೆಯಪ್ಪ. ದೇವ ಭಾಷೆ ಅಂತ ಅವತ್ತೆ ಏಸೋಗತ್ತ ಭಾಷೆ ನಿಕ್ ಇಂಚ ತುಳುವಾರ ಪೂಜೆ ತುಳು ಎತ್ತ ಮುಲ್ತೆ ಎತ್ತೈ ನಾನು ಮೇಲಿಂದ ಬಂದವ. ನಿಕ್ ಗಟ್ಟಾಡ ಏಸಬಾರ್ದು ತಿರ್ಗುಣ ಮುಲ್ ತುಳುನಾಟದ ತಿರ್ಗೋಡ್ಲಿಕ್ ನಾನು ನಾಲ್ಕರಿಂದ ಬಂದವ. ಈ ಪಾತಿರ್ ಈ ಯಾವ್ದು ಇತ್ತೆ ಪಾತಿರ್ ಪೂ ಬಾಕಲ್ ರಿಂಗಿ ನೋಡಿ ಬಾಕಲ್ ಪೂ ಕಲಿಬೋಡ ಕಲಿಬೋಡಿಗೆ ಅಯ್ಯ ಬಣ್ಣ ಮುಲ್ಪಡೆ ಆಯ್ತು ಇತ್ತ ನಮ್ಮ ತುಳುನಾಡ್ದಕ್ಕಳು ಇಚ್ಚಾರ ತುಳುನಾಡ್ದಕ್ಕಳಿಗೆ ವ್ಯವಸಾಯ ಮಾಡ್ರಿ ಆಪಿಜ ಒತ್ತೊಂದು ಬತ್ತು ಮೂಲೆ ವ್ಯವಸಾಯ ಮಾಡಿ ಮಾಡ ಯಾಕೆ ಮರ್ಯಾದಿಜ ಪಾತೇರಿಯ ದೀಪತ್ತೆ ನಿಕ್ಕ ಪಾತಿರ್ ಓ ಬೋಡ ನೀ ಪರಿಹಾರ ಬೋಡ ಹರಿಯತ್ತಿ ಅವು ಜನೇರ್ ಗೊತ್ತನ್ನ ಮುಲ್ಪದ ಎತ್ತಿಗೆ ಹತ್ತಿಗೆ ಗುರ್ರಾಯಿನಿಕೆ ಇರುತ್ತಾ ಬೇಬಿ ಏಸಾಡೊಂದು ಐತಿ ಗುರ್ರಾಯಿನಿಕೆ ಇರುತ್ತಾ ದೇವಿ ಹಾ ಮರಿ ನಮ್ಮ ನವರಾತ್ರಿ ಏಸಾಡು ಜನ ನವರಾತ್ರಿ ಈಶ್ವರ ಅಲ್ಲ ನಿಕ್ಕ ಆಯ್ನೆ ಈ ಪುಟ್ಟ ಆಯ್ನೆ ನಮಸ್ಕಾರ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ ಮಗು. ನಿಕ್ಕ ಅಂದಾಜು ಅಜ್ಜಿಗೆ ಎಂದಕ್ಕೆ ನಿಂಗೆ ಕನ್ನಡ ಬರ್ಕೊಂಡು ಅಂತ ಅಲ್ಲ ಮೂಗುಗೆ ಮೂಗತ್ಯ ಪ್ರಣಾಮ ನಿಕ್ ನಮಸ್ಕಾರ ಕೊರ್ಪಿಣೆ ಪ್ರಣಾಮ ಅನ್ನ ವತ್ಸ ಕಂದ ಹೊಸ್ಕಾಗೆ ವಸ್ಕ ತುಂದು ಪುಸ್ಕ ಹೊಸ ಮಗನ್ ಬಂದ್ಬಿನಿ ಬಾಲೆ ಬಾಲೆ ಹೊಸ್ಕವನ್ನ ಮಗೇನ ಬಾಲೆ ಅಂದ್ ಮರ್ಯಾದೆ ಕೊರ್ಪು ನಾವು ಹೊಸ್ಕ ನೀನಾರು ಏನಾದ ಈ ಏರಿ ನನ್ನ ಪುರಂದರ 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 ಓ ಯಾಕೆ ಬೇರೆ ಮಾಡುವ ಪುರಂದರ ನಿನ್ನ ವ್ಯವಹಾರ ವರ್ತನೆ ನಾಳೆ ಮಂಗಳವಾರ ಸೋಮವಾರದ ಮಣದೇನೆ ಹಂಗೆ. ಸೋಮವಾರದ ಮಣದೇನೆ ಆಗ್ತದೆ ನನಗೆ 3 ಲಕ್ಷ ಬರ್ತದೆ ಹಂಗಾರೆ ಪೂರ್ಣ ನಮಗೆ ನಿನ್ನ ದೇಹದ ಪ್ರಕೃತಿಯ ಬದಲಿ ಹೋಗಿದೆ ಅಲ್ಲ. ವಜ್ರಾಯುಧ ಎಲ್ಲಿ ವಜ್ರಾಯುಧ ಮಾರಿದ್ದೇನೆ ನಿನ್ನ ತಲೆ ಆಯ್ ವಾ ಪುರಂದರ ದೇವೇರು ಪುರಂದರಿ ಇನ್ನಿಂದ ವಜ್ರ ಆಯ್ತು ಅವನು ಎಣ್ಣೆನೆ ಬಾಕಿದಿತ್ತು ನೂತನ ಅಲ್ಪ ಕೂಡ ಇದು ವಜ್ರ ಇದ್ರೆ ಬೋತಿ ದರಿಯ ಮೇಲ್ ಚತುರ್ಯುಗಗಳು ಮರಳಿ 1000 ಬಾರಿ ಬಂದರೆ ಅಜಗೆ ಒಂದು ದಿನ 30 ಆಗಲು ಮಾಸ 12 ಆಗಲು ವರುಷ ವರುಷ ಶತಕವೇ ಇಂದ್ರನ ಪರಮಾಯು. ಮಾರ್ಲಿ ಮತ್ತು ನೆನಕೆ ಎಂದಿತ್ತು ಯಾನಲ್ಲ ಪಾರೋಡ ಆಪುಣಿತ್ತು ಇದೇನಕ ಆಂದು ಚಾಕನ್ಗೆ ಮಾಸ ಉಂಡುಗೆ ಮಾಸ ಸತ್ಯ 30 ಮಾಸ 20 ದರೆಯ ಮೇಲೆ ಚತುರ್ಯುಗಗಳು ಮಾರ್ಲಿಕ್ಕೆ ಮಣ್ಣು ಮಾಡಿ ನೊಂಜು ಕೊತ್ತಲಿಂಗ ನಾಳಿ ಕಾಟೊಂಬತ್ತದೆ ನಿನ್ನ ಮೂಲು ಬೋದಾರ್ ದುಃಖ ಪುರಂದರ ಏನು ಪುರಂದರ ಇದು ಏನು ಅಂತ ಹೇಳುದಿವರೆ ಕುಡ್ಲಿಕ್ಕೆ ಬಂದಿದ್ದೇನೆ ಕಾಸಿಲ್ಲ ಮರಲ ತ್ವರೆ ಮಾಡು. ಸುಧರ್ಮ ಸಭೆಯ ಅಧ್ಯಕ್ಷನಾಗಿ ನೀನಿರುವಾಗ ನನಗೆ ಯಾವ ಸಮಸ್ಯೆಯೂ ಇರ್ಲಿಲ್ಲ ಪುರಂದರ. ಇವಳು ಅಧ್ಯಕ್ಷ ಇಚ್ಚಿ ಪುಕ್ಕಡೆ ಬುಕ್ಕದ ಆದಿತ್ಯನ ವಿನಯಪಲ ಇಜ್ಜಪ್ಪ ಹೂವಲ್ಲ ಅಧ್ಯಕ್ಷರು ಪುರಂದರ ರಂಬೆಯಲ್ಲಿ ರಂಬೆ ನೋಡಿ ಊರ್ವಶಿಯಲ್ಲಿ ಓಡಿ ಹೋದ್ಲು ಶಚಿ ಶಚಿ ಇಲ್ಲ ರಜೆ ಇವತ್ತು ಮಾತಲ್ಲ ಉಂಡು ಉಂಡು ಒತ್ತೊಂಡು ಮಾರ ಕೇನುಡತ್ತ ಇನ್ನ ಬಡ್ದಿ ಹೊರ್ತಿ ಪುನತ ಇನ್ನ ಬಿಂಕೊಂಡು ಮದಿಮೆ ಆತನ ಈ ಜನದ ಆಯ್ತು ಪುರಂದರ ಮಗನಾದ ಜಯಂತನಲ್ಲಿ ಗಾಡಿಯಲ್ಲಿ ಹೋಗಿದ್ದಾನೆ ಏರಿಯಾ ನಮ್ಮ ಜಯಂತಿಗೆ ಇವಾಗ ಒತ್ತೊಂಡು ಗಾಡಿಯಲ್ಲಿ ಹೋಗಿದ್ದಾನೆ ಹತ್ತು ಗಾಡಿ ಬಿಟ್ಟಿದ್ದು ನಮ್ಮ ಊರಿ ಜಯಂತಿ ಇಲ್ಲ ಗುರ್ತದೆ ಆಯ್ ಮಗೇನು ನಿನ್ನ ಹತ್ತಿ ಹತ್ತಂದು ಮಣ್ಣು ಗೊತ್ತು ಜೊತೆ ಮಗ ಇಲ್ಲಿ ಜಯಂತ ಕೇಳಿ ಗುರುಗಳಾದ ವಾಚಸ್ಪತಿಗಳು ಕ್ಷೇಮವಷ್ಟೇ ಇಲ್ಲ ವಾಚ್ ಮಾರಿದ್ದಾರೆ ಗುರುಗಳ ವಾಚ್ ಸರಿ ಉಂಟಲ್ಲ ಮರಲು ಶುರು ಗುರುಗಳ ವಾಚ್ ವಾಚಸ್ಪತಿ ಗುರುಗಳ ವಾಚ್ ಸರಿ ಉಂಟು ಪುರಂದರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಉರಗ ಸಿದ್ಧ ಸಾಧ್ಯ ಮನು ಮುನಿಗಳ ಸಭೆಯಲ್ಲಿ ಮೇಳವಿಸ್ತಿದ್ದ ನಿನ್ನ ಸ್ಥಿತಿ ಏನು ಪುರಂದರ ಹೇಳುದಿವರೆ ಪ್ರಯೋಜನ ಇಲ್ಲ ಕಂಡಾಟೆ ಬಿಲೆ ಎಲ್ಲದಕ್ಕೂ ಅದಕ್ಕೆ ಕೆಂಪಿದ್ದಕ್ಕೆ 160
ಇಲ್ಲ ಹಾಗೆಲ್ಲ ಹೋಯ್ತು. ಪುರಂದರ, ನೀನಿದ್ದು ನನ್ನ ಸ್ಥಿತಿ ಹೀಗಾಯ್ತಲ್ಲ ಪುರಂದರ. ಎಂತ ಬೇಕು ಮಾರೆ, ನಾ ಉಂಟಲ್ಲ ಹೇಳಿ. ನೋಡು ಪುರಂದರ, ಎಂತದು? ಭೂಲೋಕವನ್ನು ಸೇರಿದ ಕ್ಷಣದಲ್ಲಿ ನನಗೆ ಉಮಿಲಿ ಚುಚ್ಚಿತ, ಗಂಟಲ ಪಸೆ ಆರ್ತಾ ಉಂಟು. ಗಂಟಲ ಪಸೆ ಆರಿದ್ರೆ ಮೋನೆಲ್ಲ ಈಗ ಆಗುದೆಂತ ಬಂಜಾಲದವರಾಗೆ. ಬಾಯಾರಿದ್ದೇನೆ, ಬಾಯಾರಿಯ ಬಳಲಿದ್ದೇನೆ, ಬೆಂಡಾಗಿ ಹೋಗಿದ್ದೇನೆ ಪುರಂದರ. ಕಾತ ದುನ್ನದೇನು ನಾಲ್ಕು ಬಡನ್ನು ಬೆಂಡ ಒಂದು ಬೆಂಡಾಗಿ ಹೋಗಿದ್ದೇನೆ, ಬಳಲಿ ಬೆಂಡಾಗಿ ಹೋಗಿದ್ದೇನೆ. ತೆಂಚಿನ ಬುಡ್ರನ್ನ ಪುರಂದರ, ನನಗೆ ದಾಹ ಕುಡಿಯುವುದಕ್ಕೆ ಏನಾದ್ರೂ ಬೇಕು ಪುರಂದರ. ಏನು ದಾಹ ಯಾಕೋ ಮೋಹ ದಾ ಹರಿಯರೆ ಬೋಡ. ಆತನ್ಯಾರು? ಇವರು ಗಡಂಗಿನ ಹೆಚ್ಚಿನ ಗಡಂಗಿ ತನ್ನಿ ಮಣಿಯ ಗಡಂಗಿದ ತನ್ನಿ ಮಣಿ ಬರ್ಪನವರ ಕಪ್ಪುದ ಗಾಡಿ ಬರ್ತದೆ ಅವರಿಗೆ. ಉದ್ದದ್ದು 13 ಹೋಗುದು 30 ಲಕ್ಷ. ಅದು ಮೂಜಿ ಸಿಕ್ಕಿದ್ರೆ ಮಾತ್ರ, ಇಲ್ಲದ್ರೆ ಇಲ್ಲ. ಕನ್ನಡಿ ಇಲ್ಲಿ ಕನ್ನಡಕ ಈಗ ನೋಡುದು. ಮತ್ತೆ ಆತನ ನಾಮಧೇಯ ನಮ್ಮ ಅಡ್ಡರಾಮ. ಅಡ್ಡ ಮತ್ತೆ ಪುದಾರ್ ಕೇಳು ಮಾರೆ. ಪುದಾರ ಜಾರಪ್ಪ. ಜಾರಪ್ಪ 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 ಅಂದರೆ ಜಾರಪ್ಪ. ಪುರಂದರ, ಏನೇ ಇರ್ಲಿ ಈ ಭೂಲೋಕ ನಮಗಾಗಲಿಕ್ಕಿಲ್ಲ ಪುರಂದರ. ನಿಮಗೆ ಬಾಜಲು ಮರದೇ ಇದೆ ಒಂಜಿ ದನಿನ್ ಮಂಡದ ಬುಡ್ಪುನೇನು ಗೊತ್ತಾನತಿ. ಒಂಜಿ ಆತೆ ಏಸದ ಬಾಲೆ ಬೈದೆ ಪಾಪ ಬಾಜಲ್ ಬಣ್ಣೊಂದಿಲ್ಲೆ ಕಲಿ ಒಂಚು ಕೊರ್ಲಿ ಏದು ಎಣ್ಣೆಲೆ ಕೊಟ್ಟು ಬರಲಿ ಕೊರ್ಲಿ ಕಲಿ ಕೊರ್ಲಿ. ಕಲಾವಿದರೇನೆ ಏರೇನ ಅನ್ನ ಮಲ್ಪ ಕಲಾವಿದರೇನೆ ಅಂಚಾನೆ ಬಿಡೆ ಕುಡ್ಲು ಇಲ್ಲ ಎಣ್ಣ ಕುಳ್ಳಿ. ಮೀನೇ ಏರೇನ ಕಾರ್ಡು ನೇಲು ಪಿರ ಈ ಹೆಚ್ಚಿನ ಆಗದೆಪ್ಪದು ಕೊರಿಯಾರ ಏನು ಕೊರ್ಲಿ ಬರ್ಪನ ಬುಧವಾರ ನಮ್ಮ ಮಾತಾ ಕೊರ್ಪುಂಡು. ಪುರಂದರ, ಏಸದಾಕ್ಲೆ ಕೊರೋಡಿ ಆಗ ಕೊರಡು ಬಣ್ಣ ದುಡ್ಡು ಏರಿಯಾ ಕೊರ್ಪಿ ದುಡ್ಡು ಹ್ಯಾಂಗ್ ಕೊರ್ಪಿ ದುಡ್ಡು ಕೊರ್ಲಲ್ಲ ಆಗ ಕೊರ್ಪುಜಿ ದಯೇನು ದಯೆ ನಾ ಒಂಜಿ ಏಸೋಗ ಮರ್ಯಾದೆ ಉಂಡು, ಒಂಜಿ ಕಲಾವಿದಾಗ ಮರ್ಯಾದೆ ಉಂಡು. ಈ ನಮೂನ ಏಸಬಾರ್ದು. ಮೇಗೆ ಅಂತ ಮೇ ಬರ್ಪಣೆ ತಪ್ಪು ಮೇಕ ಕಲಿ ಕೊರಿ ಅಂದಂಡ ಲೋಕ ಗೊತ್ತಂಡ ಕಲಾವಿದರ ಬಿಲೆನಿ ಯಾನ್ ಗೆತ್ತಿಲ್ಲ ಕಾಪುಡು ಕಲಿ ಕೊರೆ ಆ ಏಸದೆತ್ತು ಬರಡು ಬಾಳೆ ಈಗ ಬಾಜೆಲ್ ಬೇಕಾ ಪುರಂದರ? ಇದು ಜುಟ್ಟು ತೆಗಿ. ಅದು ತೆಗೆಯುವಂತಹ ಜುಟ್ಟಲ್ಲ ಪುರಂದರ. ನನ್ನ ಜುಟ್ಟಿನ ಬಗ್ಗೆ ನಿನಗೆ ಗೊತ್ತಿಲ್ವೇ? ಅಂಗಿ ಎಲ್ಲ ದಿಪ್ಪಿ ಕೊರ್ಪು ಚೀರಿಗೆ ಬೋರ್ಡ್ ನನಗೆ ಆಸನ ಬೇಕು ಪುರಂದರ. ಹಾಸನ ಸಾಧಾರಣ ಸಕಲೇಶ್ಪುರ ಕರಿದೆ ಬೋಡಿ ಕುಳಿತುಕೊಳ್ಳುವುದಕ್ಕೆ ನಿಮಗೆ ಪೀಠ ಇಲ್ವ ಅಲ್ಲಿ ತೀರ್ಥಕೊಳ್ಳಿ. ಹಾಸನಗೆ ಬಳಿ ಗಡಂಗಡಿ ನಿಕ್ಲಿಗೆ ಹೀಗೆ ಮಾಡಬಾರ್ದು. ನಾನು ಆ ನಾಕಲೋಕಕ್ಕೆ ಬಂದ್ರೆ ಸಾಕು. ಪಾದಾಗ್ನಿಗೆ ಪಾದ್ಯ, ಹಸ್ತಾಗ್ನಿಗೆ ಆರ್ಘ್ಯ, ಪೃಷ್ಠಾಗ್ನಿಗೆ ಆಸನ, ಮುಖಾಗ್ನಿಗೆ ಆಚಮನೀಯ, ಉದರಾಗ್ನಿಗೆ ಮಧುಫರ್ಕ. ಅರ್ಥ ಈ ಜನ ಮರ್ಲಿ ಮಧು ತಿನ್ಕ ಮಧು ಪರ್ಕ ಮಧು ಪರ್ಕ ಇಂಚಿನ ಪಾಪ ಮಾನಸಿಕ ಬಾಲೆಯಲ್ಲಿ ಒಟ್ಟಾರೆ ಪಾತಿರಂದುಲ್ಲೆ ಏನಂಕ ಅರ್ಥಾಪುಜಿ ನಮಕು ಗೊತ್ತು ಜಿನ್ನೆಂಬಿ ಪಾತಿರ್ನು ಎಂದೇ ಬೇರೆ ಐತೆ ಏಸದಾಕ್ಲು ಇತ್ತೆ ದೆಪ್ಪೆರಪುಂಡ ಆಯ್ ಬುಕ್ಕ ಪೋರ್ಚ ಬಾಜೆಲ್ ಗತ ಇರ್ರೆ ನೀರುಂಡ ನೀರು ಕಲಿಕು ಕೂಟದೆ ಅಂದ ಚೂರು ಕಲಿಗೋರ್ಲಿ ಎಣ್ಣೆ ಕುಲ್ಲು ಕುಲ್ಲು ನೀವು ಇಲ್ಲಿ ನೆಲದಲ್ಲಿ ನಾನು ಅಯ್ಯೋ ಅಯ್ಯೋ ಬ್ರಹ್ಮ ಮಾನಸ ಪುತ್ರನಾದ ನಾನು. ನೀವು ಮಾನಸಿಕ ಅಲ್ಲ ಕುಲ್ಲಿ ಅದು ಬನ್ನಿ. ಸಿರಿದೇವಿಯೇ ಭೂದೇವಿ ಆಗಿದ್ದಾಳೆ. ಭೂತಾಯಿ ಬೇರೆ ಎಲ್ಲ, ಲಕ್ಷ್ಮಿ ಬೇರೆ ಬೇರೆ ಎಲ್ಲ. ಕುಲ್ಲಿ ಕುಲ್ಲಿ ಕುಲ್ಲು ಮಾರಾಯ. ನಾನು ಆಸೀನನಾಗಲೇ ಧರ್ಮ ಬರೋದು ಕೂಡ ಆಸೀನ ಈ ಸೀನ 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 ಆಸೀನ ಎನ್ನ ಈ ಲೆಕ್ಕ ನಿನ್ನ ಲೆಕ್ಕ. ಪುರಂದರ, ನನ್ನ ಈ ಮಹತಿಯನ್ನು ಎಲ್ಲಿ ಇಡಲಿ? ಕುಡಿ ನನ್ನಲ್ಲಿ ಕುಡಿ. ಮಾತೇನೆ ಸಿಗಲ್ಲ ಅಟ್ಟಿರ್ತಿಲ್ಲ ಧರ್ಮ ಬರೋದು ಬೇತೆ ಆಸೀನ ಅದಕ್ಕೆ ಎಷ್ಟು ಸಿಗ್ಬೋದು? ಅದು ಮಹತಿ. ಹೌದು, ಅದಕ್ಕೆ ಬ್ರಹ್ಮದತ್ತವಾದದು. ಇನ್ನು ತೂಕಂಡು ಎತ್ತಿಕ್ಕು ಬೇರೆ ಪಿತ್ತಲೆ ನಾವು ಮತ್ತೊಂಬು ಎಲ್ಲ ಸಾಲ ಉಂಟು. ಅದಕ್ಕೆ ಬೆಲೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಮೌಲ್ಯಾತೀತವಾದುದು. ನಾವು ಪುಣ್ಯಾತ್ಮ ಈ ನಮ್ಮನೆ ಏಸಬಾರ್ದು ನಾನು ಕೊರಿಯರ್ ಬಲ್ಲಿ ಆನಲ್ ಕೊರ್ಪಿಂದ ಬಂಡ ಈ ಬಾಜಲ್ಡು ಬೈದ ನಾನೇ ತಕ್ಕಳೆ ಮಾರು ನನ್ನ ಬರುಚಿ ದಾಹವನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಬಾಜಲ್ಡು ಬರ್ತೀನಿ ನಾನು ನೀರು ಕೊರ್ಪೆ ಆತ ಕಟ್ಟುಕೆ ಎತ್ತಿ ಜಾರಪ್ಪೇಂದ್ರ ಜಾರಪ್ಪೇಂದ್ರ ಜಾರಪ್ಪೆ
ಏನಮ್ಮೆ ಸೋಮಪ್ಪಿ ಯಾರ ಪೇಂದ್ರೆ ಕೂಡ ಯಾರಪ್ಪನ ಸೋಮಕ್ಕನ ಮಗನೇ. ಸೋಮಕ್ಕ ಅಲ್ಲ ಮಾರೆ, ಸೋಮಪ್ಪ ಏನ ಅಮ್ಮಿ. ಅಂದರೆ ಸೋಮನೆಂದರೆ ಸೋಮ ಸೋಮ ಅಲ್ಲ, ಇದು ಈ ಸೋಮ ಗೊತ್ತಾಡದ ವಾಸ್ವಾಮಿ ಏರೇ ಗೊತ್ತಿ ಮೈ ಗುಲ್ಯ ಪರ್ದು ಬಾಡೆ ಬತ್ತಿನಕ್ಕೆ ನಾನು ಎಲ್ಲೆಲ್ಲ ಬರೋಣ ಮಾರೆ. ಇಲ್ಲಿ ಬರ್ತೀನಿ ಎಲ್ಲೆಲ್ಲ ಕೊರ್ಕ ಎಲ್ಲೆಲ್ಲ ಬರೋಣ ಬರಬೇಡಿ ಎಣ್ಣೆಲೆ ಕೊಟ್ಟು ಬರಲಿ ಏಸದಾಕ್ಲೆ ಕೊರಡು ನಿನ್ನ ಜಾಗೆ ಮಾಡಿದ್ ಹೋಗುತ್ತಾ ಗಂಟು ಪಾಪುಂಡು. ಇದೇನು ಇದೇನು ಇದು ತಿಪ್ಪಿ ತಿಪ್ಪಿ ಗೊತ್ತಿಲ್ಲ ತಿಪ್ಪಿ ತಿಪ್ಪಿ ತಾರೆ ಉಂಟಲ್ಲ ಅದನ್ನೀಗ ಪೆರ್ದನಿಗೆ ಇಟ್ಟು ಗುರುಕು ಗುರುಕು ಮಾಡಿದ ಮೇಲೆ ಉರಿಯುದು ತಿಪ್ಪಿ. ಕಲ್ಪವೃಕ್ಷ ಕಲ್ಪನೆದತ್ತು ಇದು ಸುರತ್ ಕಲ್ಲಿದ್ದು. ನಾನು ಚಿನ್ನದ ಹರಿವಾಣದಲ್ಲಿ ಸ್ವೀಕರಿಸಿ ಅಕ್ಕಿ ಹಾಕಿ ದಪ್ಪಿ ಚಿನ್ನದ ಹರಿವಾಣ ನಮ್ಮೇ ಚಿನ್ನದ ತಿಪ್ಪಿ ನಿನಗೆ ಚಿನ್ನದಲ್ಲಿ ಕೊಡ್ಬೇಕು. ಇನ್ನು ಮೂಜಿಲಸ ನನಗೆ ಬರ್ಪಣ ಬುಧವಾರ ಮೂಜಿಲಸ ಸಿಗ್ತದೆ, ಮತ್ತೆ ಚಿನ್ನದು ಕೊರುವ ಇತ್ತೆ ತಿಪ್ಪಿ ಪಾಪ ಕೊರ್ಲಿ ಚಿನ್ನದ ಗಂಟೆಗಾಟದು ಪೋಣ ಕೊಣಪಾರ ಏಸದಾಕ್ಲಿ ಕೊರ್ಲಿ. ಈ ನೆರ್ದುಂಗ್ ಬರ್ತಾನೆ ಯಾಪಲ್ಲ ಬರ್ತಾನೆ. ಏನದು ಅದು ಕಲಿ 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 ಬೆಳ್ಳ ಬೆಳ್ಳಗಿದೆ. ಬೆಲ್ಲ ಹಾಕಿದ್ರೆ ಹಾಲಾಗ್ತದೆ ಅದು. ಕುಡಿ 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 ಹೇಗೆ ಕುಡಿದು ಗೊತ್ತುಂಟಾ? ಹೇಗೆ? ಹೀಗೆ ಹೀಗೆ ನೋಡಿ, ಹೀಗೆ ಹಿಡಿದು ಹೀಗೆ ಹಿಡಿದು ಮಂಡ ಸಮಾಜ ಹಾಗೆ ಕೊಡ್ತೀನಿ. ಈ ಒಡೆ ಬರ್ತೋಯ್ಕೊಂಡು ಕೊರು ಕೊರು ಹಾಗೆ ಕೊರು. ಇದು ಮಡೆ ಅಲ್ಲ, ನಾನೇ ಬರ್ಪೆ. ಮತ್ತೊಬ್ಬನ ಎಂಜಲನ್ನು ನಾನು ಸ್ವೀಕರಿಸಲಾರೆ, ಅದು ಉಚ್ಚಿಷ್ಟವಲ್ವೇ? ಎಂಚಿನ ಸಾವ ಬರ್ರಿ ಈ ಬರ್ರಿ ಅಪ್ಪಣ ಈ ಬರಿಯ ಮುಟ್ಟುದಾತಲ್ಲ ತಾಯಿ ಬರ್ ಪೂಜೆಗೆ ಅವತ್ತು ಅಯ್ಯ ನಿಂಜಿನ ಮಲ್ತೆ ಬನ್ನಿ ಬರ್ರಿ ಅವ ಉಚ್ಚಿ ಅಂದವೇಲೆ ಬರ್ರಿ ಬನ್ನಿ ಒರಿಯಾಣ ತಿರ್ಗೊಂದ್ರೆ ನಾನು 2 ಜನ ಬೋರ್ಡ್ ಬಿರಾಡ್ ತಿರ್ಗಾರೆ ಇನ್ನೊಂದು ಅವನ ಒಂಚೂರು ಬಾಜಲ್ ಬರ್ದು ಬೇಗ ಬೇಗ ಬನ್ನಿ. ಇದನ್ನು ಏನು ಸ್ವೀಕರಿಸಬಹುದಲ್ವೇ? ಸ್ವೀಕಾರ ಮಾಡು ಮಾರ್ಯ. ಅವ ಸ್ವೀಕಾರ ನಮೂನೆ ಇಲ್ವಾ? ಪುಲಿ ಇಲ್ಲ, ಪುಲಿ ಉಂಟಾ ಇವರೇ? ಒಂತೆ ಗೊರ್ನಿ ಅರ್ಪಣ ಏಸ ಹಾಲಾರ ಬಲ್ಲೆ ಒಂತೆ ಗೊರ್ನಿ ಅದು ಕೂಡ ನಾಳೆ ಇಲ್ಲ ಬೋರೆ ಒಂಜಿ ತಿಪ್ಪಿ ಪರ್ದಕ್ಕೆ ಗೊತ್ತಾನ ಅಮ್ಮ ಅರ್ಪಣ. ಅಮ್ಮ ಅರ್ಪಣ ಅಮ್ಮ ಅರ್ಪಣ ಎಂತ ಯಾವ ಇದೆ? ಉಂಡು ಉಂಡು ಜೋರು ಬಾಜಲ ಸ್ವಲ್ಪ ಎನ್ನಲೆ ಕೊಡ್ಬಾರಿ ಏಸದಾಕ್ಲೆ ಕೊರಡು ನಿಕ್ಕ ಕಮ್ಮಿ ಒಂದು ಪುಟ ಜಾಗ್ರತೆ ಮತ್ತೆ ಬೆಲ್ಲ ಕುಡಿ ಸೊರಂತ ಹೋಗ್ಬಾರ್ದು. ಈ ಲಕ್ಕಿಯ ಈರಾದ ಒರೆಸು ಸೊರಂತದ ಮೂಂಕಿನಲ್ಲಿ ಹೀಗೆ ಇಡಿ ಹೀಗೆ ಸೊರಂತ ಹೋಗ್ಬಾರ್ದು. ಸೊರಂತ ಇದರಲ್ಲಿ ತುಂಬುವಷ್ಟು ಹಾಕಲಾಗುವುದಿಲ್ಲ. ತುಂಬಾ ಹಾಕಿದ್ರೆ ಗುಪ್ಪುತ್ತದೆ. ಆತೇನು ಪರ್ ಧರ್ಮೋಗತ ಆತೇನು ಪರ್ ಧರ್ಮ ಅಂತ ಎಣ್ಣ ಲೆಕ್ಕ ಬಾರೆ ಪೂಜಾರಿ ಬರೆ ಪುಣ್ಣ ಮಾರೆ ಆಯ್ ಬ್ಯಾತಿ ಇಲ್ಲಡೆ ಪೋರ್ಚ ಮಾರೆಯ ಲೆಕ್ಕೊಡ್ದೆ ಪರಿಹಾರಲ್ಲಿ ಏರುಂಡ ಇದೆ ಏರುಂಡ ಈಗ ಗೊತ್ತಾಯ್ತದ ಎಂತ ಈಗ ತಿರುಗುತ್ತದೆ ಈಗ ನಮೂನೆ ಇದೆಷ್ಟು 2 ಇದು ಇದು ಅದೇ 2 ಸಮಲ್ಲೆ ಯಾವ 1 ಇದು ಮುಷ್ಟಿ ಅಗತ್ಯ ಮುಷ್ಟಿ ಅವ್ರ ಗೊತ್ತಾನೆ ಏನೋ ಇದೆ. ಕುರಿ ಕುರಿ ಎಣ್ಣೆಲೆ ಕೊಟ್ಟು ಬರಲಿ ಕುರ್ಲಿ ಸ್ವೀಕರಿಸಬೇಕು ಎನ್ನುವಂತಹ ವಾಂಛೆ ಆಗುತ್ತೆ. ಏಸದಾಕ್ಲೆ ಕೊರಡು ಬೇರೆ ಚಾನೆ ಮಂಡ್ಯದಾರೆ ಏಸದಾಕ್ಲೆ ಕೊರಡು ಯಾವ ಮಾರೆ ಪಕ್ಕಡೆ ಸುರುಕಾದ ಬರ್ಪುಣತ ಮಾರೆ ಅನುಭವ ಇಜ್ಜತೆ ಆಗಿ ಇದಕ್ಕೇನು ಸಮಲ್ಲ ತಗೊಂಡು ಮಾರೆ ಏರಿತಾ ಏರಿತಾ ನೋಡು ಇವ ಇವನೇ ನೋಡು ಏರಿತಾ ಹೆಂಚಿನ ಮಾರೆ ಹೆಂಚ ಹೆಂಗೊತ್ತುಜಿ ಯಾನೆ ನಿನ್ನದ 2 ಕೊಡ್ತೀನಿ ಅಂದ ಮಾರೆ ಹೆಂಚಿನ ಮೋನೆ ಮೀಸೆಲ್ಲ ಇಜ್ಜಿ ತುಲೆ ಕರ್ಮದೆ ಏರಿಂದ ಸ್ವಲ್ಪವನ್ನು ಹಾಕು ಬರಿ ಬರಿ ಎನ್ನೆಲ್ಲ ಕೊಟ್ಟು ಬರಲಿ ಒಚ್ಚಿ ಮಾರೆ ಬರಿಲಿ ಏಸದಾಕ್ಲೆ ಕೊರಡು ಬುಕೇರೆಗಿ ಏಸದಾಕ್ಲ ಬುಧಾರ್ ಬಂದು ಗಂಟೆಗಾಟು ಕೊರಿ ಏಸದಾಕ್ ನಾವು ಇಂಥದ್ದನ್ನೆಲ್ಲ ಸ್ವೀಕರಿಸುವವರಲ್ಲ. ನಮಗಿದ್ರಿಂದ ಏನೋ ಆಗುವುದಿಲ್ಲ. ಏರಿತಾ ಏರುವುದೇ ನಾನು ಏರಿದರೆ ಪುರಂದರ ನೀನಲ್ವೇ ಏರ್ಬೇಕಾದ್ದು. ಅಲ್ಲ ಸೊರಲಕ್ಕಿನಿ ಬಹುಶಃ ದುಂಬು ಎಡ್ಡೆ ಪರ್ದ ಅಭ್ಯಾಸ ಉಂಟು ದುಂಬು ಪರಂದು ಅರ್ಕಂಜಿ ಬರ್ಲಿಕ್ಕೆ ಬಾರ್ಕೊಂಡು ಈಗ ಸಾಕು ಸಾಕು ಇನ್ನು ಸಾಕು
ಚಾಕು ಅಲ್ಲ ಚಾಕು ಈ ಸಾಕು ಬನ್ನಿ ಸಾಕು ಈಗ ಏರಿತಾ ಜವನ ಯೂತ್ ಬರ್ನ ಮಲ್ಲ ಕುಜಿಲಿ ಎಂಜ ಅಮಲಾಪುಂಡ ದಾನೆ ಅಮಲಾಪುಜು ಅಮಲು ಇದು ಮಲಿನವಲ್ಲದಲ್ವೇ ಆದ್ರಿಂದ ಅಮಲು ಅಮೂಲ್ ಹತ್ತು ಅಮಲ ಆಯ್ತಾ ಮಂಡೆ ಗಿರ್ಮಿಟ್ ಆಯ್ತಾ ಇಲ್ಲವ ವಾಯು ವೇಗದಲ್ಲಿ ಸಂಚಾರ ಮಾಡಿದ ಅನುಭವ ನನಗಾಗತ್ತಾ ಉಂಟು ಹಾ ನಾರಾಯಣ ಹೌದಾನೆ ಅಮಲಾಪುಜಿರೆಗೆ ದಾಯ ಅಮಲಾಪುಜಿ ಇಂಥದ್ದೆಲ್ಲ ನನಗೆ ಅಮಲಾಗುವುದೇ ನಾ ಯಾರು ಬಲ್ಲೆ ಮಾನವ ನಾನೇ ನಾರದ ನಾರಂ ದದಾತಿ ಇತಿ ನಾರದ ಇಟ್ಟಂಡ ಅಮಲಾನೆ ಅನಸೂರಾಯಣ ನಾರದ ಒಂದು ಬರ್ತಾನಾಗ ಕೂಡ ದೇವೇಂದ್ರ ಓ ಸೋಮ ಇಂಕ ಕಳಿನೊಲ್ತೆ ಕೊರು 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 ಓ ಸೋಮ ಇಂಕ ಕಳಿನೊಲ್ತೆ ಕೊರು 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 ಓ ಸೋಮ ಇಂಕ ಕಳಿನೊಲ್ತೆ ಕೊರು ಕೊರು ಐನು ತಿರ್ಗಾದ್ ಬಾಡೊಂದು ನಿಮ್ಮದು ಈಗ ಇದೆಂತದು ಅಂದು ಮರೆ ಹೆಚ್ಚು ಕೂಡ ಹಾಗೆ ಬೇಕಾ ಬೇಕಾದ್ರೆ ನಮ್ಮ ಲೆಕ್ಕದಲ್ಲಿ ಉಂಟು ಕುರ್ಲಿ ಬೇರೆ ಹೆಚ್ಚಿನ ಗುರು ಏತು ಬರಲ್ಲ ಅಮಲ ಪೂಜೆ ಮಾಡೋದಿಲ್ಲ ಅಂದ್ರೆ ನಾರದಿಂದ ಬಂಡಿ ಕೂಡ ಆಯ್ತು ರೇಟ್ ಅಮಲ ಒಂದೇ ನಾವು ಅಲ್ಲ ಹೇಗಾಗ್ತದೆ ಈಗ ಇವರು ಹೇಗೆ ಕಾಣ್ತಾನೆ ಇವ ನೀ ಮಾಯೆಯೊಳಗು ನಿನ್ನೊಳಗೆ ಮಾಯೆ ಅಲ್ಲ ದೇತೋ ನಾನ ನೀ ದೇಹದೊಳಗು ನಿನ್ನೊಳು ದೇಹವು ಖುಷಿ ಆಯ್ತಾ ಅಂತೂ ನನ್ನ ದಾಹವನ್ನು ನಿವಾರಿಸಿದೆ ವತ್ಸ ನಿನಗೇನು ಬರಬೇಕು ಕೇಳಿಕೋ ಪುರಂದರ ಕುಡಿದು ಬರ್ತೀನಿ ಬೇತಿ ಮಾರಿ ನೀವು ವರ ಕೊರ್ತು ಬಾಬಾ ಬಾಜಾಲಿ ಬೈತೀನಿ ಪುರಂದರ ಆತನಲ್ಲಿ ಸಂಭಾಷಣೆಯನ್ನು ಮಾಡದಿರು ಅವ ಮನಸ್ವಿ ಒಳ್ಳೆಯವನಲ್ಲ ಒಳ್ಳೇದಿಲ್ಲ ಈ ಜನವರ ಬಲ್ಪು ಎಲ್ಲಿ ಪೇರು ಮಾರ ಪಿದರ್ನಗ ಮಂಟ ತಿನ್ನ ಶುರು ಮಾಡ್ತದೆ ಆಡ ಕೇಂದ್ರ ಕಾಸಿಜ್ಜಿ ಕೂಡ ಪರಿಹಾರ ಪೇರು ಕೊರಂದು ಒಂಜಿಲ್ಲ ಅಡಿಗಳ ಪೇರು ಮಾಡ್ದು ಜಾನೆ ಒಂಜಿ ಚೂರು ಕೊಡ್తుండ ಸೈಟ್ ಮಾರ್ಲಿಕ್ಕೆ ಒಂಜಿ ಏಪಲ ನಮ್ಮ ಸುರುಕ್ಕು ಒಂಜಿ ನಾಲ್ಲ್ಲ ಅಡಿಗಳ ಪಾರ್ದು ಬಕ್ಕ ಒಂಜಿ ಕೊಂಡೆ ಕೊಡ್ತೇನೆ ಸುರು ಪಿದರ್ನಗನೆ ಧರ್ಮ ಕೊರ್ದ ಪೇರಾವ ಪೋವ ಇತ್ತೆ ಮೂಲು ನೀರು ಕೊಡ್ತೋಲೆ ಬಾಜಾಲ್ಗೆ ಅಂಡ್ ಬಾಜಾಲ್ಗೆ ಬತ್ತೀನಿ ಸೈಪಿನ ಹೊರ್ತುಗು ಯಾ ಮೂಲು ನೀರು ಜನ್ನೆ ಕೊಂಚ ಕಲಿ ಅಲ್ಲ ಕೊರಿಯ ನಿಕೊಂಚೂರು ಪೇರು ಕೊಡ್ತೋನ ಸೈ ಬಾಬದನ್ ಜೇಸದೆ ನಿಕ್ ಬಂಗಜ್ಜನ್ನ ಯಾನು ಬಂಗ ಮತ್ತದು ಬೆಂದನೆ ಅತ್ತೆ ಎಂಕಾಲ್ತದ್ದು ಬೂರು ದೊರಿಯುಣ ಅಲವರ್ಚಿ ನಿನ್ನ ಈಗ ತಾರೆಡ್ದತ್ತ ನಿಕ್ ಪ್ರಾಯ ಕೊರ್ರೊಂಡ ಕೋಪುನಿ ತಾರೆಡ್ ಮೂರ್ತೆ ಮಲ್ಪುಡು ಕಣಪುನು ಅಡ್ಡಬೂರ್ನ ತಾರಿಡತ್ತು ಸರ್ತ ನಿಕ್ಕದಾಲಜ್ಜಿ ಮನೆದಿ ದಿಂಚ ಕುಳ್ಳುದು ಚುಂಕು ಚುಂಕು ಹೋಯ್ತು ಪುರಂದರ ಅಲ್ಲ ಬೇಲೆ ಪುಣವಳು ಪೆತ್ತಗ ಕ್ರಯಂಡಮ್ಮ ಪೆತ್ತನ ದೆತ ಬರೋಡು ಐನು ಸಾಂಗ್ ಕೊಡು ಐಕ್ ಪಂತಿ ಬಾಡೋಡು ಪುಂಡಿ ಬಾಡೋಡು ಐಕ ಅಪಗ ಉಸಾರಿಜ್ಜನ ಪಂಡಿತೇನೆ ಅಂತ ಪಾವಡು ಅಸಲು ಏರೆಗೆ ಚಂದ ಆಲೋಚನೆ ಅಲ್ಪಿ ಇಂಚಿನೇ ಪಣ್ಣು ಮಾರಾಯ ಒಂಜಿ ಇಲ್ಲ ಬಾಕಿಲು ಬತ್ತಿನಾಗ ಒಂಜಿ ತೊಟ್ಟು ನೀರು ಒಂಜಿ ನುಪ್ಪು ಬಡವನಗ ಕೊರಡು ನಮ್ಮ ಪುಣ್ಯ ನಂಗೆ ತಿಕ್ಕು ಖಾಲಿ ಕೊಡ್ತು ಬಾರಿ ಪುಣ್ಯ ಮಲ್ತೇನೆ ಏರೇನ ಇಲ್ಲ ಗಾಡಿ ಬರ್ತೇನೆ ಬೆಚ್ಚೋಡುಲೆ ಬೆಚ್ಚ ಪರಿಗುಡ್ಲೆ ಬದಲಾಯಿ ನಾರದನೇನು ನಾರದನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥವಿಸಿಕೊಳ್ಳದೆ ಬಾಯಾರಿನ ಬಂದೆ ಅಂತಾದ್ರೆ ಒಂದು ತೊಟುಕು ಕ್ಷೀರವನ್ನು ಕೊಡುವುದಕ್ಕಾಗುವುದಿಲ್ಲ ಎನ್ನುವ ಹಾಗೆ ನನ್ನನ್ನು ನಿಂದಿಸಿ ಬೈದು ಭಂಗಿಸಿ ಮುಂದುವರಿದೆಯಾ ಇದೋ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ ಪರಿಣಾಮವನ್ನು ಅನುಭವಿಸಲೇಬೇಕು ಭವಿತವ್ಯದಲ್ಲಿ ನಿನ್ನಲ್ಲಿರುವಂತಹ ಪದಾರ್ಥ ಎಷ್ಟೇ ಉಚ್ಚವಾದದ್ದಾಗಿರಲಿ ನೀನು ಮನೆಗೆ ಆ ಪದಾರ್ಥವನ್ನು ಹಿಡಿದುಕೊಂಡು ಹೋಗಬೇಕು ಬಿಟ್ರೆ ನಿನ್ನಲ್ಲಿಗೆ ಬಂದು ಯಾರು ಕೂಡ ವ್ಯವಹಾರವನ್ನು ಮಾಡದೆ ಹೋಗಲಿ ನಾರದನ ಶಾಪ ಧರ್ಮೋಗಿ ಶಾಪ ದೆತೊಂಡ ಇವರಿಗೆ ಎಂತಾದ್ರೂ ಉಂಟಾ ಎಂಕ್ ಶಾಪ ದಾಯಕ್ಕೆ ಯಾನ್ ಕೊಡ್ತೇತ ಮಾರೆ ನಿನ್ನ ಸಾಲ ಬರ್ಚಿ ಸಾಲ ಬರ್ಚಿ ಯಾನ್ ಇಂಚೇನೆ ಕೊರ್ನಿ ನಿನ್ನಲ್ಲಿ ಕೊಡ್ತೀನಿ ಎಂಕ್ ಸಾಲ ಎಂಕ್ ಸಾಲ ಶಾಪ ಕೊರಚಿ ಸಾಲ ಬಿಡಿ ಸಾಲ ಕೊಡ್ಲಿ ಅಂತ ಬರ್ಚವು
ನೀನು ಕೊಟ್ಟದ್ದು ಯಾವ ಪದಾರ್ಥ ಎನ್ನುವುದು ಮುಖ್ಯ ಅಲ್ಲ, ಕೊಟ್ಟಂತಹ ಭಾವ ಯಾವುದು ಎನ್ನುವುದು ಅನಿವಾರ್ಯ ಆಗಿರ್ತದೆ. ನಾನು ಬಾಯಾರಿ ಬಂದೆ ಅಂತ ಆದ್ರೆ ಯಾರು ಏನು ಎನ್ನುವುದನ್ನು ವಿಶ್ಲೇಷಣೆ ಮಾಡದೆ ಒಳ್ಳೆಯ ಮನಸ್ಸಿನಿಂದ ನಿನ್ನಲ್ಲಿರುವ ಪದಾರ್ಥವನ್ನು ಕೊಟ್ಟಿದ್ದಿ, ತೊಂದರೆ ಇಲ್ಲ. ಇದು ಉತ್ತಿಷ್ಟವಾದದ್ದಾಗಿರ್ಲಿ ಅಥವಾ ಅಮೇಧ್ಯವೇ ಆಗಿರ್ಲಿ, ನೀ ಎಲ್ಲಿಗೆ ಇರ್ತೀಯೋ ಅಲ್ಲಿಗೆ ನಿನ್ನಲ್ಲಿರುವಂತಹ ಪದಾರ್ಥವನ್ನು ಪ್ರಾಪಂಚಿಕರಾದವರೆಲ್ಲವರೂ ಬಂದು ಕೇಳಿ ನಿನಗೆ ಕೊಡುವುದಕ್ಕೆ ಅವಕಾಶ ಇಲ್ಲದಷ್ಟು ನಿನ್ನಿಂದ ಪಡೆದು ಹೋಗುತ್ತಾರೆ. ಅಷ್ಟು ನಿನಗೆ ಅನುಗ್ರಹಿಸುತ್ತಿದ್ದೇನೆ. ನನಗೆ ಎಂತಾದ್ರೂ ಉಂಟಾ? ನೀನು ಕುಡಿದು ಸಾಯಿ. ನನ್ನ ಒಂದು ಸಾಲ ಮನ್ನಾ ಮಾಡಿ ಇವರಿಗೆ ಸ್ವಲ್ಪ ಕೊಡ್ಲಿಕ್ಕೆ ಉಂಟು. ಪುರಂದರ, ನಿನ್ನನ್ನು ನೋಡಿದಂತಹ ನಾನು ಸ್ವರ್ಗಲೋಕದ ಪುರಂದರ ಎನ್ನುವ ಹಾಗೆ ಒಬ್ಬ ನಾರದ ಭ್ರಮಿಸುವ ಹಾಗೆ ಮಾಡಿದೆಯಲ್ಲ, ನಿನಗೆ ಶಾಪವನ್ನು ಕೊಡದೆ ಬಿಡ್ತೇನೆ. ಯಾಕೆ ಗೊತ್ತಾ? ನನಗೆ ಒಂದಷ್ಟಾದರೂ ಕುಡಿಯುವುದಕ್ಕೆ ಕೊಟ್ಟಿದ್ದಿ ಎನ್ನುವ ಕಾರಣದಿಂದ, ಕಲಿಯುಗವಾದ ಕಾರಣ ನಾನು ಕುಡಿದಿದ್ದೇನೆ ಎನ್ನುವುದು ಬೇರೆ ದೇವತೆಗಳಿಗೆ ಗೊತ್ತಾಯಿತು ಅಂತಾದ್ರೆ ಏನಾದ್ರೂ ಅನಾಹುತವಾದೀತು. ಅದೇನಾಗುದಿಲ್ಲ, ದೇವೇಂದ್ರ ಕುಡಿದಿರ್ಲಿಲ್ಲ, ಎಂತ ಆಗುದಿಲ್ಲ. ನೀವು ಹೋಗಿ ಅದೆಲ್ಲ ಬ್ರಹ್ಮ ಸಂಕಲ್ಪ, ಬ್ರಹ್ಮನಲ್ಲೇ ಕೇಳಬೇಕು. ಈ ಪ್ರಶ್ನೆಯ ಬಗ್ಗೆ ವಿಮರ್ಶೆಯನ್ನು ಮಾಡುವುದಕ್ಕಿದೆ, ಬ್ರಹ್ಮನಲ್ಲಿ ಸಂದಿಗ್ಧತೆಯನ್ನು ತೋಡಬೇಕು. ನಾ ಹೊರಟೆ. ಆಯ್ತು ಆಯ್ತು. ಕತೆ ತುಯ್ಯನೆ ಗೊತ್ತು ನನಗೆ. ಪೊಸಬ್ಬಿ ಇದೆ ಬತ್ತಿನ ಪೊಸಬ್ಬಿ ಇನ್ನು ತುಯಿ ನಾಯನ ಮೋನೆ ಪೊಸತ್ತು ಎರ್ರಗಾಣ ತುಲ ಪರ್ಪಿನ ಅಭ್ಯಾಸ ಇತ್ತಿನ ಕಲೆಗಾಡು ಪರದಿನ ಕಲೆಗಾಡು ಒಂಜಿ ತಕ್ಕನಾಗೆ ತೋನಾಗ ಅಮಲ ಪೂಜ ಆಗ ಎಕ್ಕಡ ತಿಂಚಿತ್ತು ಒಂದುಲ್ಲೆ ನಾಳೆ ತಪ್ಪುಜಿ ಆಯನ ಕನ್ನಡ ಒಂಜಿ ದೃಷ್ಟಿ ತುಲಾಗೆ ದೇವೇರೇ ಬೈದಿನಿಯ ಪರ್ಣಕೆಂಡ ನಾನು ನಿಂದತ್ತಿನ ಪೇರ್ದ ಕೈತರಿ ನರಮ್ಮಣಿ ಬರ ಏರಿ ಏ ಇಲ್ಲ ಇಲ್ಲ ಬಾಕಿಲ್ಗೆ ಹೋದು ಪೇರು ಮಾರೊಂದು ಬರೋಡು ಅವು ಸಾಪ ನಿನ್ನ ಕಲಿ ಏತ್ತು ಬಾಡ್ನಂಡಲ್ಲ ನಿನ್ನ ಕೈ ತಡಿಗೆ ಬರೋಡು ಅಪ್ಪನ ದೇವೇರು ಕೊರಿನ ಸಾಪ ನಾನಾಂಡ್ರ ನಮ್ಮೊಲೆ ಕಿದ್ದೊಣಗ ಅವಂದ ಏರ್ ಇಲ್ಲ ಬಾಕಿಲಿಗೆ ಬರ್ಪೇರ ಅಕಲಿಗೆ ಒಂಜಿ ತಕ್ಕನ ಪೇರು ಕೊರ್ಪಿನ ಪೇರು ಕೋರು ನೀರು ಕೋರು ಇಜ್ಜಿಯಿಂದ ಬಂದ ಪಿದಾಯ ಕಡಪುರ್ಯ ಬಲ್ಲಿ ಐಕ್ ದೇವೇರ ದಯ ಇಜ್ಜಿ ಬಂದ್ಪಿನಕ್ಕೆ ನಮ್ಮ ಇರುವರ ಜೀವನನೇ ಸಾಕು ಏತ್ ಕಾಸತ್ತನ ಅಂಡಲ ಮಾನವೀಯತೆ ಪನ್ಪುನವು ನರಮನೆಡ ಬೋರ್ಡು ಬಾಜೆಲಾದ ಬತ್ತನಾಗಿ ಒಂಜಿ ತಕ್ಕನ ನೀರು ಒಂಜಿ ಪುಂಡಿ ನುಪ್ಪು ಕೊರಡವ ಭಾಷೆನು ತುಯ್ಯರ ಬಲ್ಲಿ ಮನುಷ್ಯಡಿತ್ತಿನ ವ್ಯಕ್ತಿತ್ವನು ತೂದು ಆ ಪಡ್ತುವನ ಮಾಡ್ದು ಏತಾಪುಣ ಆತ ಉಪಕಾರ ಮಲ್ಪಡು ಮಲ್ಲೆಜ್ಜಿ ಇತ್ತೆಂತೂ ಸಾಪ ತಿಕ್ಕದಾಂಡ್ ನನ್ನ ಅಂಡಲ ಎಡ್ಡೆ ಜನ ಹಾಕಪ್ಪ ಮುತ್ತಿನಾರತಿ ಎತ್ತಿ ಭ್ರಾವನಿಗೆ ಮುತ್ತಿನಾರತಿ ನಿತ್ಯಗೆ ಸತ್ಯಗೆ ಮುತ್ತೈದೆ ದುರ್ಗೆಗೆ ನಿತ್ಯಗೆ ಸತ್ಯಗೆ ಮುತ್ತೈದೆ ದುರ್ಗೆಗೆ ಮುತ್ತಿನಾರತಿ ಎತ್ತಿ ಭ್ರಾವನಿಗೆ ಮುತ್ತಿನಾರತಿ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಮುಡಿದ ತಾಯಿಗೆ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಮುಡಿದ ತಾಯಿಗೆ ನಿತ್ಯ ಯೌವನ ರೂಪಿ ಭ್ರಮರಾಂಬಿಗೆ ನಿತ್ಯ ಯೌವನ ರೂಪಿ ಭ್ರಮರಾಂಬಿಗೆ ರಕ್ತದ ಋಣನ ಸೊಕ್ಕನು ಮುರಿದು ಶಪ್ಪದಿ ರೂಪದಿ ಕಚ್ಚುತಗೊಂಡು ರಕ್ತದ ಋಣನ ಸೊಕ್ಕನು ಮುರಿದು ಶಪ್ಪದಿ ರೂಪದಿ ಕಚ್ಚುತಗೊಂಡು ದುಷ್ಟರ ದರಿದು ಶಿಷ್ಟರ ಪೊರೆವ ಕಟೀಲಾಂಬೆಗೆ ಮುತ್ತಿನಾರತಿ ಎತ್ತಿ ಭ್ರಾಮರಿಗೆ ಮುತ್ತಿನಾರತಿ ಆದಿದೇವತಗಲಾಗಮ ಪೂಜಿತ ಯಾದವ ಕುಲಭೋಗನ ರೂಪ ವೇದೋದ್ಧಾರತಿ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣದೇ ನಮೋ ನಮೋ ಪವನಾರದ ತನ್ನುದ ನಮೋ ನಮೋ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳಂ ಬಪ್ಪನಾಡ ಈಶ್ವರಿಗೆ ಮಂಗಳಂ ಕ್ಷೇತ್ರಪಾಲನಿಗೆ ಮಂಗಳಂ ಶ್ರೀನಿವಾಸನಿಗೆ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭ ಮಂಗಳಂ
ಯಕ್ಷತೆಲಿಕೆ